ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವಂತಹ ಡಾಕ್ಟರ್ ಮುರಳಿ ಮೋಹನ್ ಚಿಂತಾರ್ ಅವರು, ಅತಿಥಿಗಳಾಗಿರುವಂತಹ ಶ್ರೀ ಕೆ ರವೀಂದ್ರ ರೈ ಅವರು, ಎಡ್ವರ್ಡ್ ಮತಾಯಿಸ್ ಡಿಸೋಜಾ ಕಲ್ಲಾಯಿ ಅವರು, ನಮ್ಮ ಪಾವರ ಹರಿಕಳ ತ್ರಿಶಕ್ತಿ ವಿದ್ಯಾವರ ಸಂಘದ ಅಧ್ಯಕ್ಷರಾದ ಕೆ ನಾಳು ಅವರು, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಾಜಕುಮಾರ್ ಶೆಟ್ಟಿ ಅವರು, ಸಂಚಾಲಕರಾಗಿರುವಂತಹ ಕಡಂಜ ಸೋಮಶೇಖರ ಚೌಧರಿ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತೇವೆ. ಶಿಕ್ಷಕ ರಕ್ಷಕ ಸಂಘದ ಪ್ರಾಥಮಿಕ ಮತ್ತು ಪೂರ್ವ ವಿಭಾಗದ ಅಧ್ಯಕ್ಷರುಗಳು. ಬೆಳಗ್ಗೆಯಿಂದ ಪ್ರಾರಂಭಗೊಂಡಂಥ ಈ ಒಂದು ವಾರ್ಷಿಕೋತ್ಸವ ಬೆಳಗ್ಗೆ ಪ್ರತಿಭಾ ಪುರಸ್ಕಾರ ಮೊದಲಿಗೆ ಧ್ವಜಾರೋಹಣದೊಂದಿಗೆ ಪ್ರಾರಂಭಗೊಂಡು ಕೆ ನಾಳ್ವರು ಧ್ವಜಾರೋಹಣ ನಮ್ಮ ಅಧ್ಯಕ್ಷರು ಧ್ವಜಾರೋಹಣ ಮಾಡುವ ಮುಖೇನ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬೇರೆ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಈಗಾಗಲೇ ಬೇರೆ ಬೇರೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡವರಿಗೆ ಅಭಿನಂದನಾ ಕಾರ್ಯಕ್ರಮ ಕೂಡ ಬೆಳಗ್ಗೆ ನಡೆಯಿತು. ತಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ಇತಿಹಾಸ ಇದೆ ನಮ್ಮ ಸಂಸ್ಥೆಗೆ. ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಈಗಾಗಲೇ ಸುವರ್ಣ ಮಹೋತ್ಸವನ ವಿಜೃಂಭಣೆಯಿಂದ ಆಚರಣೆ ಮಾಡಿ ಈಗಾಗಲೇ 5 ವರ್ಷಗಳು ಸಂದಿವೆ. ಹಾಗೆ ಪ್ರಾಥಮಿಕ ಶಾಲೆ ಕೂಡ 75ನೇ ವರ್ಷ ಆಚರಣೆಯದೊಂದಿಗೆ ಬಹಳ ಹಿರಿತನವನ್ನು ಗಟ್ಟಿ ಮಾಡಿಕೊಂಡು ವಿದ್ಯಾಸಂಸ್ಥೆಯು ಈ ಊರಿನಲ್ಲಿ ಮಾತ್ರ ಅಲ್ಲದೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಿದೆ ಅಂತ ಹೇಳಿಕೊಳ್ಳಿಕ್ಕೆ ಬಹಳ ಹೆಮ್ಮೆ ಪಡ್ತೇವೆ. ಯಾಕೆಂತಂದರೆ ಇಂತಹ ನಮ್ಮ ಹಳೆ ವಿದ್ಯಾರ್ಥಿಯೊಬ್ಬರು ಜಿಲ್ಲಾಧಿಕಾರಿಯಾಗಿ ವೇದಿಕೆಗೆ ಬರ್ತಿರುವಂಥದ್ದು ಅಂತ ಹೇಳಿದರೆ ಈಗಾಗಲೇ ಬೆಳಗ್ಗೆ ಕೂಡ ಈ ವಿಚಾರವಾಗಿ ತುಂಬ ಮಂದಿ ಮಾತನಾಡಿದರು. ಒಂದು ಸಂಸ್ಥೆಯ ಇಲ್ಲಿ ಶಿಕ್ಷಕಿಯಾಗಿ ಕೂಡ ಸೇವೆ ಸಲ್ಲಿಸಿದರು. ಅದಕ್ಕೆ ಮೊದಲು ವಿದ್ಯಾರ್ಥಿನಿಯಾಗಿ ಮತ್ತು ಶಿಕ್ಷಕಿಯಾಗಿ ಬೇರೆ ಬೇರೆ ನಿಮಗೆ ಸನ್ಮಾನ ಪತ್ರ ವಾಚನೆ ಮಾಡುವಾಗ ತಮಗೆ ಗೊತ್ತಿದೆ ಆ ವಿದ್ಯಾ ಮೇಡಮ್ ಯಾವ ರೀತಿ ಅವರ ಕಲಿಕಾ ಮಟ್ಟ ಯಾವ ರೀತಿಯಲ್ಲಿ ಇತ್ತು, ಯಾವ ರೀತಿ ಪದೋನ್ನತಿ ಹೊಂದಿ ಯಾವುದೆಲ್ಲ ಪ್ರಶಸ್ತಿಗಳನ್ನು ಪಡೆಯುವ ಮುಖೇನ ಇವತ್ತು ಉಡುಪಿಯ ಜಿಲ್ಲಾಧಿಕಾರಿಗಳಾಗಿ ಮೂಡಿ ಬಂದದ್ದು ಕೇವಲ ನಮ್ಮ ವಿದ್ಯಾಸಂಸ್ಥೆಗೆ ಮಾತ್ರ ಅಲ್ಲ, ಇಡೀ ಊರಿಗೆ. ಈ ಒಂದು 3 ಹರೇಕಳ, ಪಾವೂರು ಮತ್ತು ಅಂಬ್ಲಮೊಗರು ಈ ಗ್ರಾಮಕ್ಕಂತೂ ಬಹಳ ದೊಡ್ಡ ಹೆಮ್ಮೆಯ ವಿಚಾರ ಅಂತ ಹೇಳ್ಕೊಳ್ತಾ ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲರೂ ಅವರಿಗೆ ಅವರ ಇರುವಿಕೆಯನ್ನು ಬಹಳ ಗೌರವಪೂರ್ವಕವಾಗಿ ಸ್ವಾಗತ ಮಾಡುವಂಥದ್ದು ನಮ್ಮ ಧರ್ಮ ಸಂಸ್ಕಾರವೂ ಹೌದು. ಬಂಧುಗಳೇ, ಹೀಗೆ ನಮ್ಮ ವಿದ್ಯಾಸಂಸ್ಥೆ ನಡೆದು ಬಂದ ದಾರಿ ತುಂಬ ಇದೆ. ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಕ್ರೀಡೆ ಆಗಿರ್ಬೋದು, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಅದು ಕೂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡದ್ದು, ಆಶುಭಾಷಣದಲ್ಲಿ ನೃತ್ಯದಲ್ಲಿ ತೃತೀಯ ಸ್ಥಾನವನ್ನು ಪಡೆದುಕೊಂಡದ್ದು, ಸುಮಾರು 16 ಮಕ್ಕಳು ರಾಷ್ಟ್ರಪತಿ ಪುರಸ್ಕಾರವನ್ನು ಪಡೆದುಕೊಂಡದ್ದು, ಸುಮಾರು 130 ಮಕ್ಕಳು ರಾಜ್ಯ ಪುರಸ್ಕಾರವನ್ನು ಪಡೆದುಕೊಂಡದ್ದು ಸ್ಕೌಟ್ಸಲ್ಲಿ ಅಂತಾದರೆ ಪಠ್ಯದಲ್ಲಿ ಕೂಡ ಬಹಳ ಒಳ್ಳೆಯ 100% ರಿಸಲ್ಟ್ ಮಾತ್ರ ಅಲ್ಲದೆ ಒಳ್ಳೆಯ ದಾಖಲೆಯನ್ನು ಈ ಒಂದು ಹಳ್ಳಿ ಪ್ರದೇಶದಲ್ಲಿ ಮಾಡಿಕೊಂಡು ಬಂದಿದೆ. ಸುಮಾರು ಇದೀಗ ಪ್ರಾಥಮಿಕ ಶಾಲೆಯಲ್ಲಿ 253 ಮಕ್ಕಳು, ಪ್ರೌಢ ವಿಭಾಗದಲ್ಲಿ 168 ಮಕ್ಕಳು ಕಲಿಯುತ್ತಿರುವಂಥ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಜಾತಿ ಮತ ವರ್ಗ ಭೇದ ಇಲ್ಲದೆ ಎಲ್ಲ ಮಕ್ಕಳಿಗೆ ಉತ್ತಮವಾದ ಒಂದು ಶಿಕ್ಷಣ ಲಭಿಸಬೇಕು ಎನ್ನುವಂಥ ಹಿತದೃಷ್ಟಿಯೊಂದಿಗೆ ಶಿಕ್ಷಣವನ್ನು ನೀಡಿಕೊಂಡು ಬಂದಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಆ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ಮುರಳಿ ಮೋಹನ್ ಚಿಂತಾರ್ ಅವರು ಕಮಾಂಡೆಂಟ್ ದಕ್ಷಿಣ ಕನ್ನಡ ಗೃಹ ರಕ್ಷಕ ದಳ ಮಂಗಳೂರು, ಉದ್ಘಾಟಕರಾಗಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು, ಮಾನ್ಯ ಜಿಲ್ಲಾಧಿಕಾರಿಗಳು, ಅತಿಥಿಗಳಾಗಿ ರವೀಂದ್ರ ರೈ ಅವರು, ಎಡ್ವರ್ಡ್ ಮತಾಯಿಸ್ ಡಿಸೋಜಾ ಕಲ್ಲಾರಿ ಅವರು, ಹಾಗೆ ನಮ್ಮ ಆಡಳಿತ ಮಂಡಳಿಯರು ಎಲ್ಲರನ್ನು ಕೂಡ ಮತ್ತೊಮ್ಮೆ ಬರಮಾಡಿಕೊಂಡು ವೇದಿಕೆ ಮುಂಭಾಗದಲ್ಲಿ ಈಗಾಗಲೇ ನಮ್ಮ ಈ ಒಂದು ಭಾಗದ ತುಂಬ ಮಂದಿ ಪೋಷಕರು, ನಮ್ಮ ವಿದ್ಯಾಸಂಸ್ಥೆಯ ಹಿತೈಷಿಗಳು, ಹಳೆ ವಿದ್ಯಾರ್ಥಿಗಳು ಆಗಮಿಸಿದ್ದೀರಿ. ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಕೂಡ ವೇದಿಕೆ ಮುಂಭಾಗದಲ್ಲಿದ್ದೀರಿ. ಮೊಹಮ್ಮದ್ ಮುಸ್ತಫರ್ ಆಗಿರ್ಬೋದು, ಆನಂದ್ ಕೆ ಹಸಿಗೋಳಿ ಆಗಿರ್ಬೋದು, ನಮ್ಮ ಜಯರಾಮ್ ಆಳ್ವ ಪೋಡರ್ ಅವರಿದ್ದಾರೆ, ಪತ್ರಿಕೆಯ ಮಾಧ್ಯಮದ ವರದಿಗಾರರು ಶ್ರೀಯುತ ಅನ್ಸರ್ ಇನ್ನೊಳ್ಳಿ ಅವರು, ಸತೀಶ್ ಕೊನಾಜಿ ಅವರು, ಹೊಸಕೊರಳು ಮಾಧ್ಯಮದವರೆಲ್ಲ ಇದ್ದೀರಿ. ತಮ್ಮೆಲ್ಲರೂ ಕೂಡ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ನಮ್ಮ ಸ್ವಾಗತ ಬಜಾರ್ನ ಅಬೂಬಕರ್ ಕೂಡ ಇದ್ದಾರೆ, ಅವರನ್ನು ಕೂಡ ಗುರುತಿಸಿಕೊಂಡು ಈಗ ಕಾರ್ಯಕ್ರಮದ ಮೊದಲ ಅಂಗವಾಗಿ ಪ್ರಾರ್ಥನೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಂದ. ಎಲ್ಲಿ ತಿಳಿವಿಗೆ ತೊಡಕು ತೋರದಿಹುದಲ್ಲಿ, ಎಲ್ಲಿ ಮನೆಯೊಕ್ಕಟ್ಟು ಸಂಸಾರ ನೆಲೆಗಟ್ಟು ಧೂಳೊಡೆಯದಿಹುದು ತಾನಾ ನಾಡಿನಲ್ಲಿ, ಧೂಳೊಡೆಯದಿಹುದು ತಾನಾ ನಾಡಿನಲ್ಲಿ, ಎಲ್ಲಿ ಸತ್ಯದ ಗಾದ ನೆಲೆಯಿಂದ ಸವಿ ಮಾತು ಸಲ್ಲಲಿತ ನಡೆಯಿಂದ ಮುಂಬರಿಯುವುದಲ್ಲಿ, ಎಲ್ಲಿ ದಣಿವಿರದ ಸಾಧನೆಯು ಸಫಲತೆ ಕಡೆಗೆ ತೋಳ ನೀಡಿಯುವುದು ತಾನಾ ನಾಡಿನಲ್ಲಿ,
ಸುವಿಚಾರ ಜಲದೊಸರು ನಿರ್ಮಲ ಹರಿದು ಕಾಲ ರೂಢಿಯ ಮರಳಲಿಕ್ಕಿ ಕೆಡದಲ್ಲಿ ಅಲ್ಲಿಯ ಬಂಧನ ರಹಿತ ಸುಖದ ಸ್ವರ್ಗದಲ್ಲಿ ಪಾಲಿಸೈ ಪಿತ ನಮ್ಮ ನಾಡೆಚ್ಚರಿರಲಿ, ಪಾಲಿಸೈ ಪಿತ ನಮ್ಮ ನಾಡೆಚ್ಚರಿರಲಿ. ಎಲ್ಲಿ ಮನ ಕಳುಕಿರದು, ಎಲ್ಲಿ ತಲೆ ಬಾಗಿರದು, ಎಲ್ಲಿ ತಿಳಿವಿಗೆ ತೊಡಕು ತೋರದಿಹುದಲ್ಲಿ, ಎಲ್ಲಿ ಮನೆಯೊಕ್ಕಟ್ಟು ಸಂಸಾರ ನೆಲೆಗಟ್ಟು ಧೂಳೊಡೆಯದಿಹುದು ತಾನಾ ನಾಡಿನಲ್ಲಿ, ಧೂಳೊಡೆಯದಿಹುದು ತಾನಾ ನಾಡಿನಲ್ಲಿ. ಎಲ್ಲಿ ಮನ ಕಳುಕಿರದು, ಎಲ್ಲಿ ತಲೆ ಬಾಗಿರದು, ಎಲ್ಲಿ ತಿಳಿವಿಗೆ ತೊಡಕು ತೋರದಿಹುದಲ್ಲಿ, ಎಲ್ಲಿ ತಿಳಿವಿಗೆ ತೊಡಕು ತೋರದಿಹುದಲ್ಲಿ, ಎಲ್ಲಿ ತಿಳಿವಿಗೆ ತೊಡಕು ತೋರದಿಹುದಲ್ಲಿ. ಆದಷ್ಟು ಎಲ್ಲ ನಾಗರಿಕ ಬಂಧುಗಳು ವೇದಿಕೆ ಮುಂಭಾಗದಲ್ಲಿ ಈಗಾಗಲೇ ಅತ್ಯುತ್ತಮವಾದಂಥ ಆಸನವನ್ನು ಹಾಕಿದ್ದೇವೆ. ದಯವಿಟ್ಟು ನೀವೆಲ್ಲರೂ ಸ್ವೀಕಾರ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ಬಂದಿರುವಂಥ ಎಲ್ಲ ಅತಿಥಿ ಅಭ್ಯರ್ಥಿಗಳನ್ನು ಗೌರವಿಸುವಂಥದ್ದು, ಸ್ವಾಗತಿಸುವಂಥದ್ದು ನಮ್ಮ ಸಂಸ್ಕಾರ. ಈ ನೆಲೆಯಲ್ಲಿ ಎಲ್ಲರನ್ನೂ ಕೂಡ ಸ್ವಾಗತಿಸಬೇಕು ಅಂತೇಳಿ ನಮ್ಮ ಸಂಸ್ಥೆಯ ಒಬ್ಬ ಅತ್ಯುತ್ತಮ ಹಾಡುಗಾರರು, ಗಣಿತ ಅಧ್ಯಾಪಕರು ಆಗಿರುವಂಥ ಶ್ರೀಯುತ ರವಿಶಂಕರ್ ಅವರಲ್ಲಿ ವಿನಂತಿ ಮಾಡ್ತೇವೆ. ನಮಸ್ಕಾರ. 2023-24ನೇ ಸಾಲಿನ ನಮ್ಮ ಉಭಯ ವಿದ್ಯಾಸಂಸ್ಥೆಗಳ ಶಾಲಾ ವಾರ್ಷಿಕೋತ್ಸವ ಸಂಭ್ರಮ 2023ರ ಈ ಸಭಾ ಕಾರ್ಯಕ್ರಮದಲ್ಲಿ ನಾವೀಗ ಎಲ್ಲರೂ ಪಾಲ್ಗೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಹಲವು ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಈಗ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕೆ ವಿದ್ಯಾಕುಮಾರಿಯವರು ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಶಾಲೆಯ ಮೇಲಿನ ಪ್ರೀತಿಯಿಂದ ಊರ ಮಹನೀಯರ ಮೇಲಿನ ಅಭಿಮಾನದಿಂದ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ಒಪ್ಪಿರುತ್ತಾರೆ. ಈ ಇಷ್ಟೊಂದು ಉನ್ನತ ಹುದ್ದೆಯ ಒಂದು ಅಧಿಕಾರಿ ನಮ್ಮ ಈ ಪ್ರೌಢಶಾಲೆಗೆ ಬಂದುದು ನಮಗೆ ನಮ್ಮ ಸೌಭಾಗ್ಯ ಅಂಥೇಳಿ ನಾವು ಭಾವಿಸ್ತಾ ಇದ್ದೇವೆ. ಆದ್ದರಿಂದ ವಿದ್ಯಾ ದದಾತಿ ವಿನಯಂ, ವಿನಯತೆಯಿಂದ ಪ್ರಾಪ್ತತೆ ಉಂಟಾಗುತ್ತೆ ಹಿರಿಯರು ಹೇಳಿದ ಮಾತು. ಹೆಸರಿಗೆ ತಕ್ಕಂತೆ ವಿದ್ಯಾಕುಮಾರಿಯಾಗಿದ್ದು ವಿದ್ಯೆಯಿಂದ ವಿನಯವನ್ನು, ಬೆಳಿಗ್ಗೆ ಅವರು ಅಬ್ದುಲ್ ರಫೀಕ್ ಸರ್ ಹೇಳಿದಾಗೆ ಅಕ್ಷರ ಮತ್ತು ಸಂಸ್ಕಾರ ಎರಡೂ ಇದ್ದರೆ ಎಷ್ಟು ಉನ್ನತ ಹುದ್ದೆಗೂ ಹೋಗ್ಬೋದು ಹೇಳುವಂಥ ಸಂದೇಶವನ್ನು ಪ್ರತ್ಯಕ್ಷವಾಗಿ ಆಗ ಬೆಳಿಗ್ಗೆ ಕೂಡ ಅವರು ಭಾಷಣದಲ್ಲಿ ಜಿಲ್ಲಾಧಿಕಾರಿಗಳ ವಿಷಯವನ್ನು ಹೇಳಿದರು. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಸಭೆಯನ್ನು ಚೆಂದ ಕಾಣಿಸಿಕೊಟ್ಟಿದ್ದೀರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ತಂದಿದ್ದೀರಿ, ಘನತೆಯನ್ನು ತಂದಿದ್ದೀರಿ. ನಿಮಗೆ ನಮ್ಮ ಉಭಯ ವಿದ್ಯಾಸಂಸ್ಥೆಗಳ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಊರ ಎಲ್ಲ ಮಹನೀಯರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶ್ರೀಮತಿ ಉಷಾಲತಾರವರು ಶಾಲನ್ನು ಹಾಕಿ ಸ್ಮರಣಿಕೆ ಹಾಗೂ ಹೂವನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ದಕ್ಷಿಣ ಕನ್ನಡ ಜಿಲ್ಲೆ ಗೃಹ ರಕ್ಷಣಾ ದಳ ಮಂಗಳೂರಿನ ಕಮಾಂಡೆಂಟ್ ಅವರು. ಶಿಸ್ತಿನ ಸಿಪಾಯಿಯಾಗಿದ್ದು ತಮ್ಮ ಕರ್ತವ್ಯವನ್ನು ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡುವಂಥ ಒಂದು ಸಜ್ಜನ ವ್ಯಕ್ತಿ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು. ನಾವಲ್ಲಿ ಇನ್ವಿಟೇಷನ್ ಕೊಡಲಿಕ್ಕೆ ಹೋಗಿದ್ದೆವು, ಆಗ ಅವರು ಇರಲಿಲ್ಲ. ಆದರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ನಾನು ಬರ್ತೇನೆ ಅಂತೇಳಿ ಸಂತೋಷದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬರಲು ಒಪ್ಪಿದ್ದಾರೆ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು ಇವರಿಗೆ ಆಡಳಿತ ಮಂಡಳಿಯ ಪರವಾಗಿ, ಉಭಯ ವಿದ್ಯಾಸಂಸ್ಥೆಗಳ ಪರವಾಗಿ, ಊರ ಮಹನೀಯರ ಪರವಾಗಿ ಗೌರವಪೂರ್ವಕದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವ KN ಆಳ್ವಾರ್ ಅವರು ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡಿ ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ನಮ್ಮ ಶಾಲೆಯಲ್ಲಿ ಸುಮಾರು 38 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ, ಪ್ರಥಮವಾಗಿ ಜೈನ ಸ್ಕೂಲ್ ಮೂಡುಬಿದ್ರೆಯಲ್ಲಿಯೂ ಸೇವೆಯನ್ನು ಸಲ್ಲಿಸಿ
ನಮ್ಮ ಪ್ರೌಢಶಾಲೆಯಲ್ಲಿ 35 ವರ್ಷ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿಗೊಂಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವ, ನಮ್ಮ ಶಾಲೆಯಲ್ಲಿ 2006ರಿಂದ ಮುಖ್ಯೋಪಾಧ್ಯಾಯ ಸ್ಥಾನವನ್ನು ಅಲಂಕರಿಸಿರುವ ಸಾಹಿತಿಗಳು, ಚಿಂತಕರು ಆಗಿರುವಂತಹ, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವಂತಹ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಕೆ ರವೀಂದ್ರ ರೈ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ದುರ್ಗಾಪ್ರಸಾದ್ ರೈ ಅವರು, ನಮ್ಮ ತ್ರಿಶಕ್ತಿ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರಾದ ದುರ್ಗಾಪ್ರಸಾದ್ ರೈ ಅವರು ಶಾಲನ್ನು ಹಾಕಿ ಸ್ಮರಣಿಕೆ ನೀಡಿ ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಊರಿನವರೇ ಆಗಿದ್ದು, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯೂ ಆಗಿರುವಂತಹ, ಉದ್ಯಮಿಯಾಗಿರುವ, ನಮ್ಮ ಶಾಲೆಯ ಅಕ್ಷರ ದಾಸೋಹದ ಕಟ್ಟಡವನ್ನು ಮಾಡಿಕೊಟ್ಟಂತಹ ನಮ್ಮವರೇ ಆದಂತಹ ಎಡ್ವರ್ಡ್ ಮಥಾಯಸ್ ಡಿಸೋಜ ಕಲ್ಲಾಯಿ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಆಗಮಿಸ್ತಾರೆ. ಪಾಪ ಅವರಿಗೆ ನಾವು ಮನೆಗೆ ಹೋದಾಗ ಅನಾರೋಗ್ಯ ಅಂತ ಹೇಳಿದರು, ಆದರೂ ಕೂಡ ಈ ಶಾಲೆಯ ಮೇಲೆ ಬರ್ಪೆ ನಿಗಂಟು ಬರ್ಪೆ ಟೈಮ್ ಪ್ರಕಾರ ಬರ್ಪೆ ಅಂತ ಹೇಳಿದ್ರು, ಹಾಗೆ ಬಂದಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾಗಿರುವ ರಾಜಕುಮಾರ್ ಶೆಟ್ಟಿಯವರು ಶಾಲನ್ನು ಹಾಕಿ ಸ್ಮರಣಿಕೆಯನ್ನು ನೀಡಿ ಪ್ರೀತಿಯ ದ್ಯೋತಕವಾದ ಹೂವನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವ, ಹಿರಿಯರು ಆಗಿರುವ, ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವ ಶ್ರೀ KN ಆಳ್ವ ಇವರು ಮುಖ್ಯ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯಾಗಿರುವ ರಾಜಕುಮಾರ್ ಶೆಟ್ಟಿಯವರು ಕೂಡ ಈ ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಉಭಯ ವಿದ್ಯಾಸಂಸ್ಥೆಗಳ ಸಂಚಾಲಕರಾಗಿ ಸೇವೆ ಸಲ್ಲಿಸುತ್ತಿರುವ ಹಾಗೂ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರುವ, ಶಾಲೆಯ ಬಗ್ಗೆ, ಮಕ್ಕಳ ಬಗ್ಗೆ ಸದಾ ಚಿಂತನೆ ನೀಡುವಂತಹ ಕಡಂಜ ಸೋಮಶೇಖರ್ ಚೌಟರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಪ್ರಾಥಮಿಕ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಸದಾಶಿವ ಆಚಾರ್ಯ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರೌಢಶಾಲಾ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಜನಾರ್ದನ್ ರವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವ ರಾಧಾಕೃಷ್ಣ ರೈ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯನಾಗಿರುವ ಶ್ರೀಮತಿ ಉಷಾಲತಾರವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಲೆಯ ಹಿರಿಯ ಆಗಿದ್ದು ಸೇವೆ ಸಲ್ಲಿಸುತ್ತಿರುವ ಶ್ರೀಮತಿ ಮೋಹಿನಿಯವರಿಗೂ ಕೂಡ ಆತ್ಮೀಯವಾದ ನಲ್ಮೆಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಸಂಚಾಲಕರಾಗಿರುವ ಜಯರಾಮ್ ಆಳ್ವ ಪೋಡಾರ್ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಹಾಗೂ ನಿಕಟಪೂರ್ವ ಸಂಚಾಲಕರಾಗಿರುವ ಜಯರಾಮ್ ಆಳ್ವ ಪೋಡಾರ್ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇವೆ. ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪೊಸಕುರಲ್ ಚಾನಲ್ ನಿರ್ದೇಶಕರಾಗಿರುವ ವಿದ್ಯಾಧರ ಶೆಟ್ಟಿಯವರಿಗೂ ಹಾಗೂ ಊರ ಪರವೂರ ಎಲ್ಲ ಮಹನೀಯರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತಿಸಿ ಗೌರವಿಸಿದಂಥ ನಮ್ಮ ಅಧ್ಯಾಪಕರಾದ ರವಿಶಂಕರ್ ಅವರಿಗೆ ವಂದನೆಗಳು. ಕಾರ್ಯಕ್ರಮದ ವೇದಿಕೆ ಮುಂಭಾಗದಲ್ಲಿ ತುಂಬ ಮಂದಿ ಹಳೆ ವಿದ್ಯಾರ್ಥಿಗಳು, ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು ಇಲ್ಲಿ ಮೆರುಗು ಕೊಡ್ತಾ ಇದ್ದಾರೆ. ನಿಮ್ಮ ಇರುವಿಕೆಯನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದೀಗ ವರದಿ ವಾಚನ, ಸಣ್ಣ ಮಟ್ಟಿನ ವರದಿ ವಾಚನ, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವರದಿ ವಾಚನವನ್ನು ವಾಚಿಸಲಿಕ್ಕೆ ಇದ್ದಾರೆ ನಮ್ಮ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕರು ಆಗಿರುವಂತಹ ಶ್ರೀಮತಿ ಉಷಾಲತಾ ಟೀಚರ್ ಇವರು. ಗಣ್ಯರೇ, ವಿದ್ಯಾಭಿಮಾನಿಗಳೇ, ಎಲ್ಲರಿಗೂ ವಂದಿಸುತ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪಾವೂರು ಹರೇಕಳ ಗ್ರಾಮಗಳು
ಪ್ರಕೃತಿ ಸೌಂದರ್ಯದ ತವರೂರು. ಈ ಗ್ರಾಮಗಳ ಮಧ್ಯೆ ಎದ್ದು ನಿಂತಿರುವ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಮತ್ತು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ತನ್ನ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ 2023-24ನೇ ಸಾಲಿನ ಶೈಕ್ಷಣಿಕ ವರದಿಯನ್ನು ತಮ್ಮ ಮುಂದಿಡಲು ಸಂತೋಷ ಪಡುತ್ತೇನೆ. ಪಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಆಡಳಿತಕ್ಕೊಳಪಟ್ಟ ಈ ವಿದ್ಯಾಸಂಸ್ಥೆಯು ಶ್ರೀ KN ಆಳ್ವಾರ ಅಧ್ಯಕ್ಷತೆಯಲ್ಲಿ, ಶ್ರೀಯುತ ಸೋಮಶೇಖರ್ ಚೌಟರ ಸಂಚಾಲಕತ್ವದಲ್ಲಿ ಮತ್ತು ಕ್ರಿಯಾಶೀಲ ಸದಸ್ಯರುಗಳ ಸಹಕಾರದೊಂದಿಗೆ ಮುನ್ನಡೆಯುತ್ತಿದೆ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಯುತ ರಾಧಾಕೃಷ್ಣ ರೈ ಅವರು ಮುಖ್ಯೋಪಾಧ್ಯಾಯರಾಗಿ, 5 ಮಂದಿ ಸಹ ಶಿಕ್ಷಕರು ಮತ್ತು ಒಬ್ಬರು ಗೌರವ ಶಿಕ್ಷಕಿ ಹಾಗೂ ಪ್ರೌಢಶಾಲೆಯಲ್ಲಿ ಶ್ರೀಮತಿ ಉಷಾಲತಾರವರ ಮುಖ್ಯೋಪಾಧ್ಯಾಯರಾಗಿ 6 ಮಂದಿ ಸಹ ಶಿಕ್ಷಕರು ಹಾಗೂ 2 ಮಂದಿ ಶಿಕ್ಷಕೇತರ ಸಿಬ್ಬಂದಿಯವರು, ಒಬ್ಬರು ಗೌರವ ಶಿಕ್ಷಕಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉಭಯ ಶಾಲೆಗಳಲ್ಲಿ ನಾಡಹಬ್ಬ, ರಾಷ್ಟ್ರೀಯ ಹಬ್ಬಗಳ ಅರ್ಥಪೂರ್ಣ ಆಚರಣೆ, ಸ್ಕೌಟ್ ಮತ್ತು ಗೈಡ್ಸ್ ತರಬೇತಿ, ಯೋಗಾಸನ ತರಬೇತಿ, ಸಾಹಿತ್ಯ ಕಲಾ ಸಂಘ, ಇಕೋ ಕ್ಲಬ್ ಮೊದಲಾದ ಸಂಘಗಳು ತಮ್ಮದೇ ಆದ ರೀತಿಯಲ್ಲಿ ಉತ್ತಮ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬರುತ್ತಾ ಇದೆ. ಶಿಕ್ಷಣ ಇಲಾಖೆಯವರು ಏರ್ಪಡಿಸಿರುವ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಕ್ಲಸ್ಟರ್ ಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಮಕ್ಕಳು ಆಸಕ್ತಿಯಿಂದ ಭಾಗವಹಿಸಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನು ಪಡೆದು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲೂ ಭಾಗವಹಿಸಿ ಬಹುಮಾನ ಪಡೆದುಕೊಂಡಿರುವುದು ಹೆಮ್ಮೆಯ ವಿಷಯ. ವಿಶ್ವಕುಮಾರ್ ದತ್ತನಿಧಿ ಸಮಿತಿ ಅವರ ಯುವವಾಹಿನಿ ಕೇಂದ್ರ ರಿಜಿಸ್ಟರ್ಡ್ ಸಮಿತಿ ಮಂಗಳೂರು ಇವರು ಆಯೋಜಿಸಿದ ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಮಕ್ಕಳು ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯವು 2022-23ನೇ ಸಾಲಿನಲ್ಲಿ ಆಯೋಜಿಸಿದ ಪರಿಸರ ಸ್ನೇಹಿ ಶಾಲೆಯ ಸ್ಪರ್ಧೆಯಲ್ಲಿ ನಮ್ಮ ಪ್ರೌಢಶಾಲೆಯು ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಮೂಡಬಿದಿರೆಯಲ್ಲಿ ನಡೆದ ಜಿಲ್ಲಾ ಸಮ್ಮೇಳನದಲ್ಲಿ ಹರೇಕಳ ಶ್ರೀ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆಗೆ ಉತ್ತಮ ಜೂನಿಯರ್ ರೆಡ್ ಕ್ರಾಸ್ ಘಟಕ ಪ್ರಶಸ್ತಿ ಮತ್ತು ಜಿಲ್ಲಾ ಮಟ್ಟದ ಜೂನಿಯರ್ ಉತ್ತಮ ರೆಡ್ ಕ್ರಾಸ್ ಕೌನ್ಸಿಲರ್ ಆಗಿ ನಮ್ಮ ಪ್ರೌಢಶಾಲೆ ದೈಹಿಕ ಶಿಕ್ಷಣ ಶಿಕ್ಷಕರಾದ ತ್ಯಾಗಂ ಸರ್ ಅವರು ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಅದಲ್ಲದೆ ಶಿಕ್ಷಕ ರಕ್ಷಕ ಸಂಘಗಳು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಸದಾಶಿವ ಆಚಾರ್ಯರ ಅಧ್ಯಕ್ಷರಾಗಿ, ಪ್ರೌಢಶಾಲೆಯಲ್ಲಿ ಶ್ರೀ ಜನಾರ್ದನ್ ರವರ ಅಧ್ಯಕ್ಷತೆಯಲ್ಲಿ ಶಾಲಾ ಅಭಿವೃದ್ಧಿ ಕಾರ್ಯ ನಿರ್ವಹಿಸುತ್ತಿದೆ. ಮಕ್ಕಳ ವಿದ್ಯೆ ಪ್ರೋತ್ಸಾಹ ನೀಡುವ ಸಲುವಾಗಿ ವಿದ್ಯಾಶ್ರೀ ಶೈಕ್ಷಣಿಕ ದತ್ತು ಯೋಜನೆ ಅಡಿಯಲ್ಲಿ 8ನೇ ಮತ್ತು 9ನೇ ತರಗತಿಗೆ ಹೊಸದಾಗಿ ದಾಖಲಾದ ಮಕ್ಕಳಿಗೆ ಶಾಲಾ ಶುಲ್ಕವನ್ನು ಆಡಳಿತ ಮಂಡಳಿ ಮತ್ತು ಊರ ಪರವೂರ ಮಹನೀಯರ ಸಹಕಾರದಿಂದ ನೀಡಲಾಗುತ್ತಿದೆ. 2009-10ನೇ ಸಾಲಿನ ಬೆಸ್ಟ್ ಫ್ರೆಂಡ್ಸ್ ಹಳೆ ವಿದ್ಯಾರ್ಥಿಗಳು 13,000 ರೂಪಾಯಿಗಳನ್ನು ಬಡ ವಿದ್ಯಾರ್ಥಿಗಳಿಗೆ ಕೊಡುಗೆಯನ್ನು ನೀಡಿರುತ್ತಾರೆ. ಕೆನರಾ ಬ್ಯಾಂಕಿನ ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳಾದ ಶ್ರೀ ಬಿ ಸತೀಶ್ ಕಿಣಿಯವರು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮತ್ತು ಕೆನರಾ ಬ್ಯಾಂಕ್ನ ನಿವೃತ್ತ ನೌಕರರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಗುರುರಾಜ್ ರಾವ್ ವಿಜ್ಞಾನ ಚಾರ್ಟ್ಗಳನ್ನು, ದುರ್ಗಾ ಲ್ಯಾಬೊರೇಟರಿ ಇಕ್ವಿಪ್ಮೆಂಟ್ಸ್ ಸಪ್ಲೈಯರ್ಸ್ ಮಂಗಳೂರು ಇದರ ಮಾಲಕರಾದ ಶ್ರೀ ಬಿ ಗಣೇಶ್ ಕಿಣಿಯವರು ವಿದ್ಯಾಸಂಸ್ಥೆಗೆ ವಿಜ್ಞಾನ ಬೋಧನೋಪಕರಣಗಳನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಗೆ ಸೇರ್ಪಡೆಗೊಳ್ಳುವ ಹೊಸ ಮಕ್ಕಳಿಗೆ ಸಮವಸ್ತ್ರ, ಬ್ಯಾಗ್, ಪುಸ್ತಕವನ್ನು ಉಚಿತವಾಗಿ ನೀಡುತ್ತಾ ಬಂದಿದ್ದೇವೆ. ಇದಕ್ಕೆ ಕೊಡುಗೈದಾನಿಯಾಗಿ ಸಹಕರಿಸಿದ ಸ್ವಾಗತ್ ಬಜಾರ್ನ ಮಾಲಕರಾದ ಅಬುಬಕರ್, ಆಶಿತ್ ಕುಮಾರ್ ಶೆಟ್ಟಿ ಉಳಿದೊಟ್ಟು, ಸತೀಶ್ ಭಂಡಾರಿಯವರು ಮತ್ತು ಶಾಲಾ ಸಂಸ್ಥಾಪಕರಾದ ಶ್ರೀ ವೆಂಕಪ್ಪರಾಯ್ ಕಲ್ಲಾಯಿ ಸ್ಮರಣಾರ್ಥ ಅವರ ಮೊಮ್ಮಗ ಶ್ರೀ ಬ್ರಹ್ಮಾನಂದ ಕಲ್ಲಾಯಿ USA ಇವರು 5 ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳನ್ನು ದತ್ತು ಪಡೆದು ಅವರ ಶೈಕ್ಷಣಿಕ ಖರ್ಚು ವೆಚ್ಚಗಳನ್ನು ನೀಡುತ್ತಿದ್ದಾರೆ. ಮಾತ್ರವಲ್ಲದೆ ಕಲಿಕೆಯಲ್ಲಿ ಮುಂದಿರುವ 7ನೇ ಮತ್ತು 10ನೇ ತರಗತಿಯ ಮಕ್ಕಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನು ಶ್ರೀಮತಿ ಮತ್ತು ಶ್ರೀ ಕೋಟ್ಯಣ್ಣ ಆಳ್ವರು ಮತ್ತು ಹಲವಾರು ಮಹನೀಯರು ನೀಡಿದ ಶಾಶ್ವತ ನಿಧಿಯಿಂದ ನೀಡಲಾಗುತ್ತಿದೆ. ಅವರ ಹೆಸರನ್ನು ಶಾಲಾ ಕ್ಯಾಲೆಂಡರ್ನಲ್ಲಿ ನಮೂದಿಸಲಾಗಿದೆ. ಅತ್ಯುತ್ತಮ ಗುಣನಡತೆಯ ವಿದ್ಯಾರ್ಥಿನಿಗೆ ಐಕಳಭಾವ ಸೀತಾರಾಮ ಶೆಟ್ಟಿ ಇವರು ನೀಡಿದ ಶಾಶ್ವತ ನಿಧಿಯಿಂದ ಪ್ರೋತ್ಸಾಹಕ ಬಹುಮಾನ ನೀಡಲಾಗುತ್ತಿದೆ. ಚೇತನ ಫ್ರೆಂಡ್ಸ್ ಕಂಡಿಗೆ ಇವರು ಹಿರಿಯ ಪ್ರಾಥಮಿಕ ಶಾಲೆಗೆ ದಿವಂಗತ ವಿಶ್ವಾಸ್ ಸ್ಮರಣಾರ್ಥವಾಗಿ ₹4,000 ಮತ್ತು ಪ್ರೌಢಶಾಲೆಗೆ ಒಂದು ಶೋಕೇಸ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಸ್ವಾತಂತ್ರ್ಯ ದಿನಾಚರಣೆಯಂದು ನಮ್ಮ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಶ್ರೀ ನರಸಿಂಹ ನಾಯಕ ಪಂಜಿಲಗುಳಿ ಮತ್ತು ಹರೇಕಳ ಗ್ರಾಮ ಪಂಚಾಯತ್ನ ಸಿಹಿ ತಿಂಡಿಯನ್ನು ನೀಡಿರುತ್ತಾರೆ. ನಮ್ಮೂರ ವಿದ್ಯಾಸಂಸ್ಥೆ ಎಂಬ ಪ್ರೀತಿ ಗೌರವದೊಂದಿಗೆ ಈ ಊರಿನ ನಾಗರಿಕ ಬಂಧುಗಳು ಜಾತಿ, ಮತ, ವರ್ಗ ಭೇದವಿಲ್ಲದೆ
ಈ ವಿದ್ಯಾಸಂಸ್ಥೆಯ ಉನ್ನತಿಗಾಗಿ ಸಹಕರಿಸುತ್ತಿದ್ದಾರೆ. ಶಿಕ್ಷಣ ಇಲಾಖೆ, ಗ್ರಾಮ ಪಂಚಾಯತ್, ಬೇರೆ ಬೇರೆ ಸಂಘ ಸಂಸ್ಥೆಗಳು, ಹಳೆ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಇವರೆಲ್ಲರನ್ನೂ ಸ್ಮರಿಸಿಕೊಂಡು ವಿದ್ಯಾಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಚಿಕ್ಕದಾಗಿ ಬಹಳ ಚೊಕ್ಕದಾಗಿ, ಯಾಕಂದರೆ ಸಮಯ ಮಿತಿ ಇದೆ. ಕಾರ್ಯಕ್ರಮ ಬೆಳಗ್ಗೆ ಪ್ರಾರಂಭ ಆಗಿ ಸಂಜೆ ಮುಗಿಸಬೇಕು ಎನ್ನುವಂಥ ಒಂದು ತಮಗೆಲ್ಲ ಗೊತ್ತಿರುವ ಹಾಗೆ ಈ ಪ್ರದೇಶದಲ್ಲಿ ಬಹಳ ಸೂಕ್ಷ್ಮ ಪ್ರದೇಶ. ಇಲ್ಲಿ ಯಾವುದೇ ಗಲಾಟೆಗಳು ಸದ್ದುಗದ್ದಲು ಇಲ್ಲ. ಆದರೂ ಕೂಡ ನಾವು ಆದಷ್ಟು ಬೇಗ 6:30-7 ಗಂಟೆ ಒಳಗೆ ಮುಗಿಸಬೇಕು ಎನ್ನುವ ಹಂಬಲದೊಂದಿಗೆ ಕಾರ್ಯಕ್ರಮವನ್ನು ಕೂಡ ಅಚ್ಚುಕಟ್ಟಾಗಿ ಸಂಘಟನೆ ಮಾಡುವಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿದ್ದೇವೆ. ವರದಿಯನ್ನು ನಮ್ಮ ಮುಂದಿಟ್ಟಂತಹ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಉಷಲತಾ ಅವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ದೀಪ ಪ್ರಜ್ವಲನೆ, ಕತ್ತಲೆಯಿಂದ ಯಾವ ರೀತಿ ಈ ದೀಪ ಕತ್ತಲೆಯನ್ನು ಹೋಗಲಾಡಿಸುವಂಥ ಶಕ್ತಿಯನ್ನು ಕೊಡ್ತದೋ ಅದೇ ರೀತಿಯಲ್ಲಿ ಈ ದೀಪ ಪ್ರಜ್ವಲನೆಯು ನಮಗೆಲ್ಲರಿಗೂ ಜ್ಯೋತಿ ಹರಳಲಿ ಎನ್ನುವಂಥ ಸಂಪ್ರದಾಯದಂತೆ ಇದೀಗ ಪ್ರೋತ್ಸಾಹ ಮಾಡೋಣ. ದೀಪ ಪ್ರಜ್ವಲನೆ ಮಾಡಲಿಕ್ಕಿರುವವರು ನಮ್ಮ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿನಿ. ಅದು ಮಾತ್ರ ಅಲ್ಲದೆ ಮಾನ್ಯ ಜಿಲ್ಲಾಧಿಕಾರಿಗಳು ಉಡುಪಿ ಜಿಲ್ಲೆ ಇದೀಗ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮಾಡುವ ಮುಖೇನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ನಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷೀಭೂತರಾಗಿದ್ದೇವೆ ಅಂತೇಳಿ ಹೇಳ್ಕೊಳ್ತಾ ಇದೀಗ ದೀಪ ಪ್ರಜ್ವಲನೆ ಡಾಕ್ಟರ್ ವಿದ್ಯಾಕುಮಾರಿ ಅವರು. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ನಂದಾದೀಪ ನಮೋಸ್ತುತೆ ನಂದಾದೀಪ ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ನಮೋಸ್ತುತೆ. ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡಿ ಚಂದಗಾಣಿಸಿಕೊಟ್ಟಂತಹ ಜಿಲ್ಲಾಧಿಕಾರಿಗಳಿಗೆ ವಂದನೆಗಳು ಹಾಗೂ ಎಲ್ಲ ಅತಿಥಿ ಅಭ್ಯಾಗತರು ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಇದೀಗ ನಾವು ಎಲ್ಲ ಬಹುಮಾನವನ್ನು ಬೆಳಗ್ಗೆ ಕೊಟ್ಟಿದ್ದೇವೆ. ಈ ರಾಜ್ಯ ಮಟ್ಟದಲ್ಲಿ ಒಂದು ಒಳ್ಳೆಯ ಸಾಧನೆ ಮಾಡಿದಂಥ ಸಣ್ಣ ಪುಟ್ಟ ಮಕ್ಕಳನ್ನು ಇಲ್ಲಿ ಗೌರವಿಸಲಿಕ್ಕಿದ್ದೇವೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ತುಂಬ ಪ್ರಶಸ್ತಿಗಳನ್ನ ಈಗಾಗಲೇ ಬೆಳಗ್ಗೆಲ್ಲ ನೀಡಿದ್ದೇವೆ. 2 ಪ್ರಶಸ್ತಿಯನ್ನು ಇಲ್ಲಿ ಇಟ್ಕೊಂಡಿದ್ದೇವೆ. ವಿಶೇಷವಾಗಿ ರಾಜ್ಯ ಪುರಸ್ಕಾರವನ್ನು ಕಳೆದ ವರ್ಷದ ಮಕ್ಕಳನ್ನು ಕೂಡ ಗೌರವ ಮಾಡಬೇಕಿತ್ತು. ಇದೀಗ ಬಂದು ಕೇಳಿದರು. ಕಳೆದ ವರ್ಷ ನಾವು ಅದನ್ನು ಸಣ್ಣ ಮಟ್ಟಿಗೆ ಪ್ರತಿಭಾ ಪುರಸ್ಕಾರದಲ್ಲಿ ಶಾಲೆಯಲ್ಲಿ ಮಾಡಿದ್ದೆವು. ಕಳೆದ ವರ್ಷ ಸ್ಕೂಲ್ ಡೇ ಇರಲಿಲ್ಲ. ಈ ನಿಮಗೆಲ್ಲ ಗೊತ್ತಿದೆ, ಕೊರೋನಾ ಬಂದು ಎಲ್ಲ ಕಾರ್ಯಕ್ರಮಗಳು ರದ್ದಾಗಿರೋದರಿಂದ ನಾವು ಒಂದು 3 ವರ್ಷಗಳ ಕಾಲ ಒಳ್ಳೆ ರೀತಿಯಲ್ಲಿ ಸಂಭ್ರಮದ ರೀತಿಯಲ್ಲಿ ಸ್ಕೂಲ್ ಡೇನ ಮಾಡಲಿಕ್ಕೆ ಆಗಲಿಲ್ಲ. ಬೇರೆ ಬೇರೆ ಆದೇಶಗಳು ಕೂಡ ಇದ್ದ ಕಾರಣ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಕ್ಷಮೆಯನ್ನು ಕೋರ್ತೇವೆ. ಇದೀಗ ಈ ವರ್ಷದ ರಾಜ್ಯ ಪುರಸ್ಕಾರ ಅವಾರ್ಡಿಗಳಾಗಿರುವಂತಹ ವೀಕ್ಷಾ, ನಿತಿಶಾ ಮತ್ತೊಂದು ಸುರಕ್ಷಾ, ಈ 3 ವಿದ್ಯಾರ್ಥಿಗಳನ್ನು ಗೌರವಿಸುವಂಥ ಕಾರ್ಯಕ್ರಮ. ಇದನ್ನು ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಎಲ್ಲ ಅತಿಥಿಗಳು ಇವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಬಂಧುಗಳೇ, ಈಗಾಗಲೇ ತಿಳಿಸಿದ ಹಾಗೆ ರಾಷ್ಟ್ರಪತಿ ಪುರಸ್ಕಾರ ಈಗ ಇಲ್ಲ. ಕಳೆದ ಒಂದು 4 ವರ್ಷಗಳಿಂದ ಅದಿಲ್ಲ. ಈ ವರ್ಷ ರಾಜ್ಯ ಪುರಸ್ಕಾರ ಅವಾರ್ಡನ್ನು ಉಡುಪಿ ಜಿಲ್ಲೆಯಲ್ಲಿ ಮಣಿಪಾಲದಲ್ಲಿ ಸ್ಕೌಟ್ ಗೈಡ್ ಭವನದಲ್ಲಿ ಪರೀಕ್ಷೆ ಇತ್ತು. ಆ ಪರೀಕ್ಷೆಯಲ್ಲಿ ಪಾಸಾಗಿ ನಮ್ಮ ಹರೇಕಳ ಈ ಒಂದು ಗ್ರಾಮಕ್ಕೆ ಮಾತ್ರವಲ್ಲ, ಈ ವಲಯಕ್ಕೆ ಮತ್ತು ತಾಲೂಕಿಗೆ, ರಾಜ್ಯಕ್ಕೆ ಒಳ್ಳೆಯ ಹೆಸರನ್ನು ಗಳಿಸಿದ್ದ 3 ಕೂರಿಗಳಿಗೆ ಜೋರಾದ ಚಪ್ಪಾಳೆ ತೊಟ್ಟನ್ನು ರಾಜ್ಯ ಪುರಸ್ಕಾರ ಪರೀಕ್ಷೆಯಲ್ಲಿ ಪಾಸಾಗೋದರೊಂದಿಗೆ ನಾನು ರಾಜ್ಯಪಾಲರಿಂದ ಪ್ರಶಸ್ತಿ ಪತ್ರವನ್ನು ಸ್ವೀಕಾರ ಮಾಡಲಿಕ್ಕಿರುವಂಥ 3 ಹೆಮ್ಮೆಯ ಕೂರಿಗಳು, ಒಂದು ವೀಕ್ಷಾ ಜಿ ಪೂಜಾರಿ, ಹಾಗೆ ಸುರಕ್ಷಾ ಮತ್ತೊಂದು ನಿತಿಶಾ, ಈ 3 ಮಕ್ಕಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಕಳೆದ ವರ್ಷ ಕೂಡ ರಕ್ಷಿತಾ, ವೀಕ್ಷಾ ಈ ಮಕ್ಕಳು ಕೂಡ ರಾಜ್ಯ ಪುರಸ್ಕಾರವನ್ನು ಪಡೆದದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ತೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಣ 3 ಮಕ್ಕಳಿಗೆ ಕೂಡ.
ಮುಖ್ಯವಾಗಿ ಉದ್ಘಾಟನೆ ಮಾಡಿದ ಕೂಡಲೇ ಉದ್ಘಾಟಕರು ಮಾತಾಡಬೇಕಿತ್ತು. ಆದರೆ ನಮಗೆಲ್ಲರಿಗೂ ಬಹಳ ಖುಷಿ ಕೊಟ್ಟದ್ದು ಏನಪ್ಪ ಅಂತಂದರೆ, ನಮ್ಮ ಹಳೆ ವಿದ್ಯಾರ್ಥಿಯ ಕೈಯಲ್ಲಿ ಇವತ್ತು ದೀಪ ಪ್ರಜ್ವಲನೆ ಮಾಡಿದ್ದೇವೆ. ಅವರನ್ನು ಈ ಊರಿನವರ ಪರವಾಗಿ, ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಒಂದು ಸಣ್ಣ ಮಟ್ಟಿಗೆ ಅಭಿನಂದನೆ ಮಾಡಿದರೆ ದೊಡ್ಡ ತಪ್ಪಾದಿತ್ತು. ನಮ್ಮ ಆಡಳಿತ ಮಂಡಳಿಯರು ಕೂಡ ಬಹಳ ವೈಭವ ರೀತಿಯಲ್ಲಿ ಅವರನ್ನು ನಾವು ಬೀಳ್ಕೊಡುವಂಥದ್ದು ಮತ್ತು ಅವರನ್ನು ಗೌರವಿಸುವಂಥದ್ದು ನಮ್ಮ ಕರ್ತವ್ಯ. ಈ ನೆಲೆಯಲ್ಲಿ ಅವರ ಬಗ್ಗೆ ಒಂದು ಅಭಿನಂದನಾ ನುಡಿಗಳನ್ನ ಆಡಬೇಕು ಅಂತೇಳಿ. ಯಾಕೆಂತ ಹೇಳಿದ್ರೆ, ನಿನ್ನೆ ಸದಾನಂದ ಮಾಸ್ಟರ್ ಕೂಡ ಫೋನ್ ಮಾಡಿ ಹೇಳಿದರು, ವಿದ್ಯಾ ಮೇಡಮ್ಗೆ ಹೇಳಿಬಿಡಿ, ವಿದ್ಯಾನ ಹತ್ರ ಹೇಳಿ ಅಂತ ಹೇಳಿದರು. ವಿದ್ಯಾನ ಹತ್ರ ಹೇಳಿ ಸದಾನಂದ ಮಾಸ್ಟರು ನನ್ನ ನೆಚ್ಚಿನ ಹುಡುಗಿಯವಳು ಅಂತೇಳಿ ಹೇಳಿದರು. ಯಾಕೆಂತಂದರೆ ಅವ್ರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಅನಾರೋಗ್ಯ ನಿಮಿತ್ತ. ಅವರಿಗೂ ಆಸೆ ಉಂಟಂತೆ, ಬಹಳ ಖುಷಿಪಟ್ಟರಂತೆ. ವಿದ್ಯಾ ಮೇಡಮ್ ಅವರು ಜಿಲ್ಲಾಧಿಕಾರಿಗಳು ಆದ ಕೂಡಲೇ ಬಹಳ ಖುಷಿಪಟ್ಟವರು. ಸದಾನಂದ ಮಾಸ್ಟರ್ ಕೂಡ, ತುಂಬ ಅಧ್ಯಾಪಕರು ಕೂಡ, ಅವರಿಗೆ ಕಳಿಸಿಕೊಟ್ಟ ಎಲ್ಲ ಗುರುಗಳು ಕೂಡ ಖುಷಿಪಟ್ಟಿದ್ದಾರೆ. ಅದರಲ್ಲಿ ಇನ್ನೂ ಕೂಡ ಅವರು ಖುಷಿ ಪಡುವಂಥವ್ರು ನಮ್ಮ ರವೀಂದ್ರ ಮಾಸ್ಟ್ರು. ತಮಗೆಲ್ಲ ಗೊತ್ತಿರುವ ಹಾಗೆ ರವೀಂದ್ರ ಮಾಸ್ಟರ್ ಇಲ್ಲದ ಕ್ಷೇತ್ರನೇ ಇಲ್ಲ. ಇವತ್ತು ನಿವೃತ್ತಿಯಾದವರು ಒಂದಷ್ಟು ಮಂದಿ ಸಮಾಜದಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅತಿ ಹೆಚ್ಚಿನ ರೀತಿಯಲ್ಲಿ ಕಂಡುಬರುವವರು ಧಾರ್ಮಿಕ ರೀತಿಯಲ್ಲಿ ಆಗಿರ್ಬೋದು, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಇವತ್ತು ನಮ್ಮ ಹರೇಕಳ ವಿದ್ಯಾಸಂಸ್ಥೆ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ ಅಂತೇಳಿ ಅದಕ್ಕೂ ಒಬ್ಬರು ಕಾರಣಕರ್ತರು ಶ್ರೀ ಕೆ ರವೀಂದ್ರ ರೈ ಅವರು. ಅವರ ಬಗ್ಗೆ ಸಂಪೂರ್ಣವಾದ ವಿಚಾರ ಅವರಿಗೆಲ್ಲ ಗೊತ್ತಿದೆ. ಹಾಗಾಗಿ ಅವರಿಗೆ ಅಭಿನಂದನೆಯ ನುಡಿಗಳನ್ನ ಆಡಬೇಕು ಅಂತೇಳಿ ನಮ್ಮ ರವೀಂದ್ರ ಮಾಸ್ಟರ್ ಅವರಲ್ಲಿ ವಿನಂತಿ. ಪ್ರಥಮವಾಗಿ ನಾವು ಈ ಸಂಭ್ರಮವನ್ನು ಆಚರಿಸುವಂತಹ ಸಂದರ್ಭದಲ್ಲಿ ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ಹಿರಿಯರು ಯಾರು ಇದ್ದಾರೆ, ಈಗ ದಿವಂಗತರಾಗಿದ್ದಾರೆ, ಅವರನ್ನು ನಾನು ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ ಇದ್ದೇನೆ. ಯಾಕೆಂತಂದರೆ, ಊಟ ಕೊಟ್ಟು ವಿದ್ಯೆ ಕೊಟ್ಟಂತಹ ಒಂದು ವಿದ್ಯಾಸಂಸ್ಥೆ ಇದ್ದರೆ ಅದು ಹರೇಕಳ ವಿದ್ಯಾಸಂಸ್ಥೆ ಮಾತ್ರ, ಬೇರೆ ಎಲ್ಲಿಯೂ ಇಲ್ಲ. ಇದರ ಒಂದು ವೈಶಿಷ್ಟ್ಯ ಅಂತ ಏನಂತ ಹೇಳಿದರೆ, ಎಲ್ಲ ಕಡೆಯಲ್ಲಿ ಈಗ ತಾನೇ ಸರಕಾರಿ ಶಾಲೆಗಳು ಅದು ಇದು ಎಲ್ಲ ಆಗ್ತಾ ಉಂಟು, ಶಿಕ್ಷಣಕ್ಕೆ ಏನು ತೊಂದರೆಯೂ ಕೂಡ ಇಲ್ಲ. ಆದರೆ ರಾಮಕೃಷ್ಣ ಪ್ರೌಢಶಾಲೆ ಮತ್ತು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಂತಂದರೆ ಈ ಮಣ್ಣಿಗೆ ಒಂದು ವಿಶೇಷವಾದಂಥ ಶಕ್ತಿ ಇದೆ. ಈ ಮಣ್ಣಿಗೆ ಒಂದು ವಿಶೇಷವಾದಂಥ ಶಕ್ತಿ ಇದೆ. ಈಗ ನಾವು ದೇವಸ್ಥಾನ, ಮಸೀದಿ, ಮಂದಿರಗಳಲ್ಲಿ ಒಂದು ನೂರಾರು ಸಾವಿರಾರು ಮಂದಿ ಏನು ಮಾಡ್ತಾರೆ ಅಂದರೆ, ದೇವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ದೇವರ ಅನುಗ್ರಹವನ್ನು ಪಡೀಲಿಕ್ಕೆ ಅಲ್ಲಿ ಎಷ್ಟೋ ವರ್ಷಗಳ ಕಾಲ ಪ್ರಾರ್ಥನೆ ಮಾಡ್ತಾ ಇದ್ದಂತಹ ಕಾಲದಲ್ಲಿ ಆ ಜಾಗದಲ್ಲಿ ಅದರದೇ ಆದಂಥ ಶಕ್ತಿ ಮೂಡ್ತದೆ ಅಂತ. ಅದೇ ರೀತಿಯಲ್ಲಿ ಈ ರಾಮಕೃಷ್ಣ ಪ್ರೌಢಶಾಲೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಒಂದು ಶಕ್ತಿ ಇದೆ. ಏನು ಅಂತಂದರೆ, ಇಷ್ಟೊಂದು ಸಂಖ್ಯೆಯಲ್ಲಿ ವಿದ್ಯಾರ್ಜನೆಯನ್ನು ಮಾಡಿಕೊಂಡು ವಿದ್ಯಾರ್ಥಿಗಳನ್ನು ಈ ಒಂದು ಸಮಾಜಕ್ಕೆ ಒದಗಿಸಿಕೊಟ್ಟಂತಹ ಈ ಒಂದು ಪುಣ್ಯ ಭೂಮಿ ಉಂಟ, ಈ ಪುಣ್ಯ ನೆಲೆ ಉಂಟಲ್ಲ, ಇದರ ಶಕ್ತಿಯಿಂದಾಗಲಿ ಏನಾಗ್ತಾ ಉಂಟು ಅಂದರೆ, ನಮ್ಮಲ್ಲಿ 100ರಲ್ಲಿ 98 ಮಂದಿ, 2 ಮಂದಿಯನ್ನು ಮಾತ್ರ ಬಿಡ್ಬೋದು, 100ರಲ್ಲಿ 98 ಮಂದಿಯೂ ಕೂಡ ಒಳ್ಳೆಯ ಸ್ಥಾನದಲ್ಲಿದ್ದಂತಹ ಹಳೆ ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ಈ ವಿದ್ಯಾಸಂಸ್ಥೆಯಲ್ಲಿ. ಅದು ಯಾವುದೇ ಜಾತಿ, ಧರ್ಮ, ವರ್ಗ ಎನ್ನುವಂಥದ್ದಿಲ್ಲ. ಎಲ್ಲ ಜಾತಿಯವರು ಕೂಡ, ಎಲ್ಲ ವರ್ಗದವರು ಕೂಡ ಹರೇಕಳ ವಿದ್ಯಾಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿ. ನಾವೆಲ್ಲ ಸುತ್ತಾಡ್ತಾ ಇರತಕ್ಕಂಥ ಜನಗಳು, ನಮಗೆಲ್ಲ ಗೊತ್ತಿದೆ. ಎಲ್ಲಿ ಹೋದರೂ ಕೂಡ ಒಂದೊಂದು ಕಡೆಯಲ್ಲಿ, ಅದು ಮಾರ್ಕೆಟ್ ಇರಲಿ, ಬ್ಯಾಂಕ್ ಇರಲಿ, ಕೈಗಾರಿಕೆ ಇರಲಿ, ಎಲ್ಲೇ ಇರಲಿ, ಎಲ್ಲ ಕಡೆಯಲ್ಲಿ ಕೂಡ ಯಾರಿದ್ದಾರೆ ಅಂತಂದರೆ ನಮ್ಮ ಹಳೆ ವಿದ್ಯಾರ್ಥಿಗಳಿದ್ದಾರೆ. ನಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಪಡ್ತಾ ಇದ್ದಾರೆ. ಆದ ಕಾರಣ ಈ ಸಂಸ್ಥೆಗೆ ಯಾರು ಸಂಪತ್ತು ಅಂತಂದರೆ ಈ ಸಂಸ್ಥೆಯಲ್ಲಿ ಕಲಿತಂಥ ಹಳೆ ವಿದ್ಯಾರ್ಥಿಗಳು ಅಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಅವರನ್ನು ನಾನು ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಸ್ಮರಿಸಿಕೊಡ್ತಾ ಇದ್ದೆ. ಇದು ಈಗ ಇದೊಂದು ಯೋಗ ಎಂತಲ್ಲ ಗೊತ್ತಿಲ್ಲ, ಇದೊಂದು ಸೌಭಾಗ್ಯ. ಒಬ್ಬರು ಗುರು ಒಂದು ವಿದ್ಯಾರ್ಥಿಯನ್ನು ಅಭಿನಂದಿಸುವಂಥ ಒಂದು ಸಮಯ ಇದು. ಎಲ್ಲರಿಗೂ ಈ ಸೌಭಾಗ್ಯ ಸಿಗುವುದಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂತಂದರೆ, ಒಂದು ಗುರುವಾದವರು ಒಂದು ವಿದ್ಯಾರ್ಥಿಯನ್ನು ಒಂದು ಅಭಿನಂದಿಸಿ ಮಾತನಾಡುವಂತಹ ಒಂದು ಸಂದರ್ಭ ಇದು. ನಿಜವಾಗಿ ಬಹಳ ಖುಷಿ ಕೊಡತಕ್ಕಂಥ ಒಂದು ವಿಚಾರ ಇದು. ಇದು ಯಾವನೇ ಒಬ್ಬ ಅಧ್ಯಾಪಕ ಒಂದು ನಿಷ್ಠೆಯಿಂದ, ಬಹಳ ಭಕ್ತಿಯಿಂದ, ಬಹಳ ಆಸಕ್ತಿಯಿಂದ ವಿದ್ಯೆ ಕಲಿಸಿದಂಥ ಒಬ್ಬ ಅಧ್ಯಾಪಕ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದುಕೊಂಡಂಥ ಒಂದು ವಿದ್ಯಾರ್ಥಿಯನ್ನು ಒಂದು ನಿಮ್ಮ ಸಮ್ಮುಖದಲ್ಲಿ ಅಭಿನಂದಿಸುವಂಥ ಒಂದು ಕಾರ್ಯ ಉಂಟಲ್ಲ, ಇದು ಬಹಳ ಮಹತ್ವದ ಒಂದು ಕಾರ್ಯಕ್ರಮ. ಇದು ಜೀವನ ಪೂರ್ತಿ ನಾವು ನೆನಪಿಡಬೇಕಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ನಾವು ಒಂದು ವಿಚಾರವನ್ನು ನೆನಪಿಟ್ಟುಕೊಳ್ಬೇಕೆಂತ ಅಂದರೆ, ಜಿಲ್ಲಾಧಿಕಾರಿ ಇದು DC ಅಂತ ನಾವು ಹೇಳ್ತೇವೆ. ಇದು ಬ್ರಿಟಿಷರ ಕಾಲದಲ್ಲಿ ಹುಟ್ಟಿಕೊಂಡಂಥ ಒಂದು ಹುದ್ದೆ ಈ DC, ಡಿಸ್ಟ್ರಿಕ್ಟ್ ಕಮಿಷನರ್ ಅಂತ. ಇವರು ಈ ಡಿಸ್ಟ್ರಿಕ್ಟ್ ಕಮಿಷನರಿಗೆ ಹಿಂದೆ ಅಂತಂದರೆ, ಹಿಂದೆ ಬ್ರಿಟಿಷರ ಕಾಲದಲ್ಲಿ ಡಿಸ್ಟ್ರಿಕ್ಟ್ ಕಮಿಷನರ ಹತ್ತಿರವೇ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂದರೆ ಡಿಸ್ಟ್ರಿಕ್ಟ್ ಕಮಿಷನರ ಒಂದು ಸ್ಥಾನ ಅಂದರೆ ಅಷ್ಟು
ದೊಡ್ಡದಾಗ್ತದೆ. ಅವರ ಹತ್ತಿರ ಯಾರು ಕೂಡ ಕೂತ್ಕೊಳ್ಳುವಂತೆ ಇಲ್ಲ ಅಂಥದ್ದು. ಯಾಕಂದರೆ ಅಷ್ಟು ಪವರ್ಫುಲ್ ಎಂಥದ್ದು ಹುದ್ದೆ ಅದು ಈ ಡಿಸ್ಟ್ರಿಕ್ಟ್ ಕಮಿಷನರ್ ಅಂದರೆ. ಇದನ್ನು ಈಗ ನಾವು ಜಿಲ್ಲಾಧಿಕಾರಿ ಅಂತ ಕರೀತೇವೆ. ಆ ಜಿಲ್ಲೆಗೆ ಒಬ್ಬ ರಾಜ ಅಂತ ಹೇಳಿದರೆ ಅದು ಜಿಲ್ಲಾಧಿಕಾರಿ. ನಮ್ಮ ಚೀಫ್ ಮಿನಿಸ್ಟರ್ ಇರ್ಬೋದು, ಯಾರೇ ಇರ್ಬೋದು, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗಲಿ ಎಂಥದೇ ಆಗಿರಲಿ ಅದನ್ನು ಮೊದಲು ಪ್ರಶ್ನಿಸುವುದು ಯಾರಲ್ಲಿ ಅಂದರೆ DC ಅವರಲ್ಲಿ, ಜಿಲ್ಲಾಧಿಕಾರಿಯವರಲ್ಲಿ. ಇನ್ನೊಂದು ಅಂತಂದರೆ ಹೆಚ್ಚಿನ ಇಲಾಖೆಗಳೆಲ್ಲ ಯಾರ ಅಂಡರ್ನಲ್ಲಿ ಬರ್ತದೆ ಅಂತಂದರೆ DC ಅವರ ಅಂಡರ್ನಲ್ಲಿ ಬರ್ತದೆ. ಆದ ಕಾರಣ ಆ ಜಿಲ್ಲಾಧಿಕಾರಿಗಳ ಹುದ್ದೆ ಎನ್ನುವಂಥದ್ದು ಬಹಳ ಉನ್ನತವಾದಂಥ ಹುದ್ದೆ ಎನ್ನುವುದನ್ನು ನಿಮ್ಮ ಮನಸ್ಸಿಗೆ ನಾನು ಮನವರಿಕೆ ಮಾಡ್ತಾ ಇದ್ದೇನೆ. ಇಂತಹ ಒಂದು ಜಿಲ್ಲಾಧಿಕಾರಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಏನಾಗಿದ್ದಾರೆ ಅಂದರೆ, ನಮ್ಮ ವಿದ್ಯಾಸಂಸ್ಥೆಯಿಂದ ಹೊರ ಹೋದಂಥ ಒಂದು ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಉಂಟು. ಇದು ಒಂದು ವಿಚಾರ. ಇನ್ನೊಂದು, ಇವರಿಗೇನು ಒಂದು ಪ್ರಭಾವಶಾಲಿ ವ್ಯಕ್ತಿಗಳ ಇನ್ಫ್ಲುಯೆನ್ಸ್ ಏನಿರಲಿಲ್ಲ, ಒಂದು ಪ್ರಭಾವ ಏನಿರಲಿಲ್ಲ. ಇವರು ಅವರದೇ ಆದಂತಹ ಒಂದು ಪ್ರಯತ್ನದಿಂದ, ಅವರದೇ ಸ್ವಪ್ರಯತ್ನದಿಂದ ಅವರು ಇಲ್ಲಿ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಕಲಿತಿದ್ದಾರೆ. ಆಮೇಲೆ ಯೂನಿವರ್ಸಿಟಿಯಲ್ಲಿ ಕನ್ನಡ MA ಮಾಡಿದ್ದಾರೆ. ಆಮೇಲೆ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಯೂನಿವರ್ಸಿಟಿಯಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಡಾಕ್ಟರೇಟನ್ನು ಪಡೆದಿದ್ದಾರೆ. ಎಲ್ಲ ಏನೇನು ಒಬ್ಬ ಮನುಷ್ಯ ಏನೇನು ದೊಡ್ಡ ಸಾಧನೆಗಳನ್ನು ಮಾಡಬಹುದೋ ಅದನ್ನೆಲ್ಲ ಅವರು ಮಾಡಿದ್ದಾರೆ. ಮಾತ್ರ ಅಲ್ಲದೆ ಇವರಿಗೆಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಬೇರೆ ಬೇರೆ ಇಲಾಖೆಗಳು ಏನುಂಟು ಎಲ್ಲ ಇಲಾಖೆಗಳಲ್ಲಿಯೂ ಕೂಡ ಇವರು ಕೆಲಸ ಮಾಡಿದಂಥ ಅನುಭವ ಇವರಿಗೆ ಇದೆ. ಅದು ನಮ್ಮ ಕರ್ನಾಟಕ ರಾಜ್ಯದ ಹಾಸನ ಇರ್ಬೋದು, ತುಮಕೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲ ಕಡೆಗಳಲ್ಲಿಯೂ ಕೂಡ ಇವರು ಕರ್ನಾಟಕ ಸರ್ಕಾರದ ಆ ಒಂದು ಸೇವೆ ಏನುಂಟು ಅದನ್ನು ಬಹಳ ನಿಷ್ಠೆಯಿಂದ ಮಾಡಿಕೊಂಡು ನಮ್ಮ ಸರ್ಕಾರದ ಕಣ್ಣಿಗೆ ಈ ಹೆಣ್ಣು ಮಗಳೊಬ್ಬಳು ಏನಾಗಿದ್ದಾರೆ ಅಂತಂದರೆ ಒಂದು ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಒಬ್ಬ ಸರ್ಕಾರಿ ಅಧಿಕಾರಿ ಎನ್ನುವಂಥ ಒಂದು ಗುರುತಿಸುವಿಕೆಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಇದು ನನಗೆ ಬಹಳ ಖುಷಿ ಕೊಡ್ತಕ್ಕಂಥ ಒಂದು ವಿಚಾರ. ಇದೀಗ ಅವರನ್ನು ಉಡುಪಿ ಜಿಲ್ಲೆಗೆ ಏನು ಮಾಡಿದ್ದಾರೆ ಅಂದರೆ ಜಿಲ್ಲಾಧಿಕಾರಿಯನ್ನಾಗಿ ಕೂಡ ಆಯ್ಕೆ ಮಾಡಿ ಅವ್ರು ನೇಮಕ ಮಾಡಿ ಅವರೀಗ ಉಡುಪಿ ಜಿಲ್ಲಾಧಿಕಾರಿ ಆಗಿದ್ದಾರೆ. ನೆನಪಿಟ್ಟುಕೊಳ್ಳಿ, ಎಲ್ಲರೂ ಕೂಡ ಇಲ್ಲಿ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ, ಮಹಿಳೆಯರೆಲ್ಲ ಇದ್ದೀರಿ. ನೀವೆಲ್ಲ ಎಂತಂದರೆ ಒಂದು ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ ಕಲಿತಂತಹ ಓರ್ವ ವಿದ್ಯಾರ್ಥಿ ಅಂದರೆ ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಿ ಕಲಿತರೆ ನಮಗೇನು ದೊಡ್ಡ ವ್ಯಕ್ತಿಗಳಾಗಲಿಕ್ಕೆ ಆಗುವುದಿಲ್ಲ ಎನ್ನುವಂಥ ಏನು ಪೂರ್ವಾಗ್ರಹ ಏನುಂಟು ಅದು ನಿಜವಾಗಿಯೂ ತಪ್ಪು ಎನ್ನುವುದನ್ನು ನಮ್ಮ ಡಾಕ್ಟರ್ ವಿದ್ಯಾಕುಮಾರಿ ಇವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಕನ್ನಡ ಮೀಡಿಯಂನಲ್ಲಿ ಕಲಿತರೆ ಇಷ್ಟೊಂದು ಉನ್ನತ ಹುದ್ದೆಯನ್ನು ನಮಗೆ ಪಡೀಲಿಕ್ಕೆ ಆಗ್ತದೆ. ಆದರೆ ನಮಗೆ ವಿದ್ಯೆಯ ಮೇಲೆ ಪ್ರೀತಿ ಇರಬೇಕು, ವಿದ್ಯೆಯ ಮೇಲೆ ಗೌರವ ಇರಬೇಕು, ನಮ್ಮ ವಿದ್ಯೆಯಲ್ಲಿ ನಮಗೆ ಆಸಕ್ತಿ ಇರಬೇಕು ಎನ್ನುವುದನ್ನು ನಮ್ಮ ಮಕ್ಕಳಿಗೆ, ನಮ್ಮ ಸಮಾಜಕ್ಕೆ ತೋರಿಸಿಕೊಟ್ಟದ್ದಂತೂ ನಾವು ಖಂಡಿತವಾಗಿ ಇಲ್ಲಿ ನೆನಪಿಟ್ಕೊಳ್ಬೇಕಾದಂಥದ್ದು. ಮುಖ್ಯವಾಗಿ ನಮಗೆಲ್ಲ ಸಂತೋಷ ಆಗ್ತದೆ. ಇಂಥ ಒಂದು ವಿದ್ಯಾರ್ಥಿ ಯಾವನೇ ಒಬ್ಬ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದರೆ ಆ ಮೊದಲು ಸಂತೋಷ ಪಡುವವರು ಯಾರು ಅಂದರೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು, ಅವರು ಮೊದಲು ಸಂತೋಷ ಪಡುವವರು. ಆಮೇಲೆ ಎರಡನೇ ಸಂತೋಷ ಪಡುವವರು ಯಾರು ಅಂದರೆ ವಿದ್ಯೆ ಕೊಟ್ಟಂಥ ಅಧ್ಯಾಪಕರು. ಆದ ಕಾರಣ ನಮಗೆಲ್ಲ ಬಹಳಷ್ಟು ಸಂತೋಷವನ್ನು ಕೊಟ್ಟಂಥವರು. ಮೊನ್ನೆ ತಾನೇ ಅವರು ಚಾರ್ಜ್ ತಗೊಳ್ಳುವಾಗಲೂ ಕೂಡ ಹಾಗೆ ಒಂದು ಚಾರ್ಜ್ ತಗೊಳ್ಳುವ ಆಗ ಒಂದು ಅಧ್ಯಾಪಕರನ್ನು ಅವರು ನೆನಪಿಸಿಕೊಂಡಿದ್ದಾರೆ. ಒಂದು ಅಧ್ಯಾಪಕರನ್ನು ನೆನಪಿಸಿಕೊಂಡು ಫೋನ್ ಮಾಡಿದ್ದಾರೆ ಅಂತಂದರೆ ಅವರಿಗೆ ಆ ಒಂದು ತಾನು ಕಲಿತಂತಹ ಶಾಲೆಯ ಬಗ್ಗೆ ಅವರಿಗೆ ಎಷ್ಟು ಗೌರವ ಇದೆ, ಅವರಿಗೆ ಎಷ್ಟು ಪ್ರೀತಿ ಇದೆ ಎನ್ನುವುದು ಇದರಿಂದ ನಮಗೆ ಗೊತ್ತಾಗ್ತದೆ. ಅಂತೂ ನಮಗೆ ಬಹಳ ಖುಷಿ ಕೊಟ್ಟಿದೆ. ಒಂದು ಜಿಲ್ಲಾಧಿಕಾರಿಯಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಓರ್ವ ಮಹಿಳೆಯಾಗಿ ಮಹಿಳೆಯರನ್ನು ತನ್ನ ಸ್ವಪ್ರಯತ್ನದಿಂದ ಏನನ್ನು ಸಾಧಿಸಬಹುದು ಎನ್ನುವುದನ್ನು ಈ ನಾಡಿಗೆ ತೋರಿಸಿಕೊಟ್ಟಂಥ ಒಬ್ಬರು ಮಹಿಳೆ ಅಂತಂದರೆ ಡಾಕ್ಟರ್ ವಿದ್ಯಾಕುಮಾರಿ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಮತ್ತೊಂದು ಅಂತಂದರೆ ನಮ್ಮ ಈ ಭಾಗದಲ್ಲಿ ಯಾರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನವರು ಯಾರೂ ಕೂಡ ಈ KS, IPS, IAS ಮಾಡುವಂಥದ್ದಿಲ್ಲ, ಅವ್ರಿಗೆ ಆಸಕ್ತಿ ಇಲ್ಲ. ನಾವೆಲ್ಲ ಏನು ಮಾಡೋದು, ಇಂಜಿನಿಯರ್ ಮಾಡೋದು, ಡಾಕ್ಟರ್ ಮಾಡೋದು, ಇಂಥದ್ದೆಲ್ಲ MBA ಮಾಡೋದು ಅಂತ ನಾವು ಇಲ್ಲ ಹೋಗೋದೇ ಹೊರತು ಈ IAS, IPS, KS ಇದಕ್ಕೆಲ್ಲ ಹೋಗುವಂಥ ಜನಗಳು ಬಹಳ ಕಡಿಮೆ. ಆದ ಕಾರಣ ಏನಾಗಿದೆ ಅಂದರೆ ನಮ್ಮಲ್ಲಿ DC ಗಳು ತಯಾರಾಗುವುದಿಲ್ಲ, ಜಿಲ್ಲಾಧಿಕಾರಿಗಳು ಯಾರೂ ಇಲ್ಲ.
ಈಗ ನಮ್ಮ ಈ ಭಾಗದಲ್ಲಿ ಪ್ರಥಮ ಜಿಲ್ಲಾಧಿಕಾರಿ ಯಾರು ಅಂತ ಕೇಳಿದ್ರೆ ಅದು ಡಾಕ್ಟರ್ ವಿದ್ಯಾಕುಮಾರಿ ಅಂತ ಹೇಳಿದ್ರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ನಾವು ನಿಜವಾಗಿ ಅದನ್ನು ಮೆಚ್ಚಬೇಕು. ಪ್ರಥಮ ಜಿಲ್ಲಾಧಿಕಾರಿ ಆದ ಕಾರಣ ನಮ್ಮವರು ಎನ್ನುವಂಥದ್ದು ಇದು ರಾಮಕೃಷ್ಣ ಪ್ರೌಢಶಾಲೆಗೆ ಅಥವಾ ಶಾಲೆಗೆ ಮಾತ್ರ ಇಲ್ಲಿ ಅಭಿಮಾನದ ವಿಚಾರ ಅಲ್ಲ, ಇಡೀ ಜಿಲ್ಲೆಗೆ ಇದೊಂದು ಅಭಿಮಾನದ ವಿಚಾರ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂದು ಅವರು ನಮ್ಮ ವಿದ್ಯಾಸಂಸ್ಥೆಗೆ ಬಂದಿದ್ದಾರೆ. ಆ ರೀತಿಯಲ್ಲಿ ಯಾಕೆಂದರೆ ಒಬ್ಬ ಅಧಿಕಾರಿ ಹೇಗೆ ಇರಬೇಕು ಎನ್ನುವುದನ್ನು ಕೂಡ ಅವರು ಈ ನಾಡಿಗೆ ತೋರಿಸಿಕೊಟ್ಟವರು. ಅವರು ಈಗ ನನ್ನ ಲೆಕ್ಕದಲ್ಲಿ ನಾವೊಂದು ಸಾಹಿತ್ಯಾತ್ಮಕವಾಗಿ ಮಾತನಾಡುವುದಿದ್ರೆ ನಮ್ಮ ಲೆಕ್ಕದಲ್ಲಿ ಅವರು ಗುರುಸ್ಥಾನದಲ್ಲಿರುವವರು. ಯಾಕೆ ಅಂತಂದರೆ ದರ್ಪ ಬಿಟ್ಟ ಅಧಿಕಾರಿ ನಿರ್ವಿಕಾರದ ನಯನದ ನೋಳ್ಪ ಉದಾರಿ ಉರುವವರೆಗೂ ಗುರುವವನು ಮಂಕುತಿಮ್ಮ ಅಂತ, ಮಂಕುತಿಮ್ಮನ ಕಗ್ಗದಲ್ಲಿ ಬರ್ತದೆ, ಉರುವರೆಗೂ ಗುರುವವನು ಮಂಕುತಿಮ್ಮ ಅಂತ. ಆ ರೀತಿಯ ದರ್ಪವನ್ನು ಬಿಟ್ಟಂಥದ್ದು ಮಾತ್ರ ಅಲ್ಲದೆ ಎಲ್ಲರನ್ನು ಸಮಾನ ದೃಷ್ಟಿಯಲ್ಲಿ ನೋಡಿಕೊಳ್ಳಬೇಕಂತ ಸಮಾನತ್ವದ ಒಂದು ಆದರ್ಶವನ್ನು ಉಳ್ಳಂಥ ಒಬ್ಬ ಅಧಿಕಾರಿ ಮಾತ್ರ ಅಲ್ಲದೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ಕಡೆಯಲ್ಲಿಯೂ ಕೂಡ ಒಂದು ಒಳ್ಳೆಯ ಹೆಸರನ್ನು ಪಡೀತಾ ಇರ್ತಕ್ಕಂಥವರು. ಎಲ್ಲೆಲ್ಲಿ ಯಾವ್ಯಾವ ಸರ್ಕಾರದ ಸ್ಥಾನಮಾನಗಳನ್ನು ಅವರು ಪಡೆದುಕೊಂಡಿದ್ದಾರೆ ಆ ಎಲ್ಲ ಸ್ಥಾನಮಾನಗಳಿಗೂ ಕೂಡ ಅವರು ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಇದು ನಮಗೆ ಬಹಳ ಖುಷಿ ಕೊಡ್ತಕ್ಕಂತಹ ಒಂದು ವಿಚಾರ. ಆದ್ದರಿಂದ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಇರ್ಬೋದು, ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು, ಹರೇಕಳ ಗ್ರಾಮದ ಸಮಸ್ತ ನಾಗರಿಕರಿರ್ಬೋದು, ಇಲ್ಲಿ 3 ಗ್ರಾಮಗಳು ಜಂಟಿ ಗ್ರಾಮಗಳು, ಒಟ್ಟಾಗಿರುವಂಥ ಗ್ರಾಮಗಳು, ಒಂದು ಪಾವೂರು, ಮತ್ತೊಂದು ಹರೇಕಳ, ಇನ್ನೊಂದು ಅಮ್ಲಮುಗರು. ಈ 3 ಗ್ರಾಮಗಳಿಗೆ ಕೊಂಡಿಯಾಗಿರುವಂಥದ್ದು ರಾಮಕೃಷ್ಣ ಪ್ರೌಢಶಾಲೆ ಮತ್ತು ಪಾವೂರು ಹಿರಿಯ ಪ್ರಾಥಮಿಕ ಶಾಲೆ. ಇದು ಆ ಗ್ರಾಮಗಳಿಗೆ ಕೊಂಡಿರುವಂಥದ್ದು. ಅದು ಮಾತ್ರ ಅಲ್ಲದೆ ಎಲ್ಲ ಜನಗಳು ಇಲ್ಲಿ ಪ್ರೀತಿಸುವಂತಹ ಗೌರವಿಸುವಂತಹ ವಿದ್ಯಾಸಂಸ್ಥೆ ಇದು. ಆದ್ದರಿಂದ ಈ ಒಂದು ವಿದ್ಯಾಸಂಸ್ಥೆ ಮತ್ತು ಸಮಸ್ತ ನಾಗರಿಕರು ಈ ಡಾಕ್ಟರ್ ವಿದ್ಯಾಕುಮಾರಿಯವರಿಗೆ ಈ ಸಂದರ್ಭದಲ್ಲಿ ಅಭಿನಂದನಾ ಪೂರ್ವಕವಾಗಿ ಗೌರವವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಸಮಸ್ತ 3 ಗ್ರಾಮಗಳ ಸಮಸ್ತ ನಾಗರಿಕರ ಪರವಾಗಿ, ಹರೇಕಳ ವಿದ್ಯಾಸಂಸ್ಥೆಯ ಪರವಾಗಿ, ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಪರವಾಗಿ, ಇಲ್ಲಿಯ ಅಧ್ಯಾಪಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಎಲ್ಲ ಸಮಸ್ತ ಹಳೆ ವಿದ್ಯಾರ್ಥಿಗಳ ಪರವಾಗಿ ನಾನು ಡಾಕ್ಟರ್ ವಿದ್ಯಾಕುಮಾರಿಯವರನ್ನು ಆತ್ಮೀಯವಾಗಿ ಅಭಿನಂದಿಸ್ತಾ ಇದ್ದೇನೆ. ಬಹಳ ಅಂದವಾಗಿ ಚಂದವಾಗಿ ಅವರ ಸಂಪೂರ್ಣ ವ್ಯಕ್ತಿ ಪರಿಚಯವನ್ನು ಮುಂದಿಟ್ಟು ಇವತ್ತು ಮಾಡಿರುವಂಥ ಸಾಧನೆ ಯಾವ ರೀತಿ ಇದೆ ಎಂಬುದರ ಬಗ್ಗೆ ಕೂಡ ವಿವರವಾಗಿ ತಿಳಿಸಿಕೊಟ್ಟಂತಹ ನಮ್ಮ ಗುರುಗಳು, ನಮ್ಮ ವಿದ್ಯಾಸಂಸ್ಥೆಯ ನಿವೃತ್ತ ಮುಖ್ಯ ಗುರುಗಳು ಆಗಿರುವಂಥ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಜೋರದ ಚಪ್ಪಾಳೆಯೊಂದಿಗೆ ಕೊಡೋಣ. ಕಾರ್ಯಕ್ರಮದ ಮುಂದಕ್ಕೆ ಗೌರವಾನ್ವಿತ ಅತಿಥಿಗಳು ನಮ್ಮ ಹೆಮ್ಮೆಯ ಹಳೆ ವಿದ್ಯಾರ್ಥಿನಿ ಆಗಿರುವಂಥ ಡಾಕ್ಟರ್ ವಿದ್ಯಾಕುಮಾರಿ ಅವರನ್ನ ಗೌರವಿಸುವಂಥ ಕಾರ್ಯಕ್ರಮ ದಯವಿಟ್ಟು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಸನ್ಮಾನ ಪತ್ರವನ್ನು ನಮ್ಮ ಮೋಹಿನಿ ಟೀಚರ್ ಅವರು ವಾಚನ ಮಾಡ್ತಾರೆ. ಪ್ರೌಢಶಾಲೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಉಳ್ಳಾಲ ತಾಲೂಕು ದಕ್ಷಿಣ ಕನ್ನಡ. ದಿನಾಂಕ 29/12/2023 ಶುಕ್ರವಾರದಂದು ಶ್ರೀರಾಮಕೃಷ್ಣ ಪ್ರೌಢಶಾಲೆ ರಂಗಮಂಟಪದಲ್ಲಿ ನಡೆದ ವಾರ್ಷಿಕೋತ್ಸವ ಸಂಭ್ರಮ 2023 ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ನಮ್ಮ ಸಂಸ್ಥೆಯ ಹೆಮ್ಮೆಯ ಹಳೆ ವಿದ್ಯಾರ್ಥಿನಿ ಡಾಕ್ಟರ್ ಕೆ ವಿದ್ಯಾಕುಮಾರಿ, ಮಾನ್ಯ ಜಿಲ್ಲಾಧಿಕಾರಿಗಳು ಉಡುಪಿ ಜಿಲ್ಲೆ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಸಾಧಕರೇ, ಯಶಸ್ಸು ಎನ್ನುವುದು ಕೇವಲ ಗೆಲುವು ಮಾತ್ರವಲ್ಲ, ಅದು ಕಷ್ಟಪಟ್ಟ ಬೆವರಿನ ಫಲ, ಅದು ಸತತ ಪ್ರಯತ್ನದ ಫಲ ಎನ್ನುವ ನುಡಿ ಮುತ್ತಿನಂತೆ ಕಠಿಣ ಪರಿಶ್ರಮ, ಬದ್ಧತೆ ಮತ್ತು ಪ್ರಾಮಾಣಿಕತೆ ಇದ್ದರೆ ಯಾವುದನ್ನು ಕೂಡ ಸಾಧಿಸಬಹುದು ಎಂಬುದನ್ನು ಕನ್ನಡ ಮಾಧ್ಯಮದಲ್ಲಿ ಕಲಿತ ತಾವುಗಳು ಎಲ್ಲರಿಗೂ ಸಾಕ್ಷಿ. ಉಳ್ಳಾಲ ತಾಲೂಕಿನ ಪಾವೂರು ಗ್ರಾಮದಲ್ಲಿ ಹುಟ್ಟಿ ಪ್ರಾಥಮಿಕ ಪ್ರೌಢ ವಿದ್ಯಾಭ್ಯಾಸವನ್ನು ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಹರೇಕಳ ಇಲ್ಲಿ ಪೂರೈಸಿ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನು ಬೆಸೆಂಟ್ ಮಹಿಳಾ ಕಾಲೇಜಿನಲ್ಲಿ ಮುಗಿಸಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತೀರಿ. ಹರೇಕಳ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಕೆಲವು ದಿನಗಳ ಕಾಲ ಅತಿಥಿ ಶಿಕ್ಷಕಿಯಾಗಿ ಮಾತ್ರವಲ್ಲದೆ ವಿಜಯ ಕಾಲೇಜು ಮುಲ್ಕಿ ಇಲ್ಲಿ ಉಪನ್ಯಾಸಕ್ಕಾಗಿಯೂ ಕಾರ್ಯನಿರ್ವಹಿಸಿರುತ್ತೀರಿ. ತದನಂತರ ತಮ್ಮ ಸ್ವಂತ ಪರಿಶ್ರಮದ ಮೂಲಕ ಕರ್ನಾಟಕ ಸರ್ಕಾರದ ಭಾಷಾಂತರ ನಿರ್ದೇಶಾಲಯದಲ್ಲಿ 1993ರಿಂದ
2000ವರೆಗೆ ಭಾಷಾಂತರಕಾರರಾಗಿ ಕಾರ್ಯನಿರ್ವಹಿಸಿದ ತಾವು 2004ರಲ್ಲಿ ಗಜೆಟೆಡ್ ಪ್ರೊಬೇಷನರಿ ಪರೀಕ್ಷೆ ಬರೆದು 2006ರಲ್ಲಿ KAS ಹುದ್ದೆಗೆ ಆಯ್ಕೆಯಾಗಿರುತ್ತೀರಿ. 2006ರಲ್ಲಿ ಚಿತ್ರದುರ್ಗದ ಜಿಲ್ಲೆಯಲ್ಲಿ ಪ್ರೊಬೇಷನರಿ ಅಧಿಕಾರಿಯಾಗಿ ತರಬೇತಿ ಪಡೆದು 2007ರಲ್ಲಿ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಕೌನ್ಸಿಲ್ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತೀರಿ. 2008ರಿಂದ 2010ರವರೆಗೆ ಹುಣಸೂರು ಉಪವಿಭಾಗ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಾವು 2011ರಲ್ಲಿ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಾರ್ಯದರ್ಶಿಯಾಗಿ 2012ರಲ್ಲಿ ನಗರ ಅಭಿವೃದ್ಧಿ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿ 2013ರಿಂದ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸರಕಾರದ ಉಪ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ ಕೀರ್ತಿ ನಿಮ್ಮದು. 2015ರಲ್ಲಿ ನಗರ ಅಭಿವೃದ್ಧಿ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿ 2013ರಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರದ ಉಪ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ ಕೀರ್ತಿ ನಿಮ್ಮದು. 2015ರಲ್ಲಿ ಮತ್ತು 2016ರವರೆಗೆ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದಲ್ಲಿ ಪ್ರಧಾನ ಉಪನ್ಯಾಸಕರಾಗಿ ಜಂಟಿ ಆಯುಕ್ತರಾಗಿ ಕಾರ್ಯನಿರ್ವಹಿಸಿರುವುದು ಅಭಿನಂದನೀಯ. 2016ರಿಂದ 2018ರವರೆಗೆ ಕೋಲಾರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಾವು ಮೆಚ್ಚುಗೆಯನ್ನು ಗಳಿಸುತ್ತೀರಿ. 2018ರಲ್ಲಿ ಉಡುಪಿ ಜಿಲ್ಲೆ ಅಪರ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತಾವು 2019 ಮತ್ತು 20ರಲ್ಲಿ ಬೆಂಗಳೂರು ವಿಭಾಗದ ಅಪರ ಪ್ರಾದೇಶಿಕ ಆಯುಕ್ತರಾಗಿ ಜಂಟಿ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸುತ್ತೀರಿ. 2020ರಲ್ಲಿ ಹಂಪಿ ಕನ್ನಡದಲ್ಲಿ ತಾವು 2019-20ರಲ್ಲಿ ಬೆಂಗಳೂರು ವಿಭಾಗದ ಅಪರ ಪ್ರಾದೇಶಿಕ ಆಯುಕ್ತರಾಗಿ ಜಂಟಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತೀರಿ. ಆಮೇಲೆ ವಿಶ್ವವಿದ್ಯಾನಿಲಯದಲ್ಲಿ PhD ಮುಗಿಸಿದ ತಾವು ಡಾಕ್ಟರೇಟ್ ಪದವಿಯನ್ನು ಗಳಿಸುತ್ತೀರಿ. 2021ರ ಜನವರಿಯಲ್ಲಿ ಭಾರತೀಯ ಆಡಳಿತ ಸೇವೆಗೆ ಪದೋನ್ನತಿ ಹೊಂದಿ ಜಿಲ್ಲಾ ಪಂಚಾಯಿತಿ ತುಮಕೂರಿಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಅನುಭವದೊಂದಿಗೆ 2023ರಿಂದ ಪ್ರಸ್ತುತ ಜಿಲ್ಲಾಧಿಕಾರಿಯಾಗಿ ಉಡುಪಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುವ ಇವನ್ನು ಗಮನಿಸಿದರೆ ನಿಮ್ಮ ಕರ್ತವ್ಯನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಸಂದ ಗೌರವ ಎಂದು ತಿಳಿಯಬೇಕಾಗುತ್ತದೆ. ಸಕಲ ಕಲಾವಲ್ಲಭ ಎಂಬಂತೆ ತಮಗೆ ಲಭಿಸಿದ ಎಲ್ಲ ಇಲಾಖೆಗಳಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ಉತ್ತಮ ಅಧಿಕಾರಿಗಳಾಗಿ ಮೂಡಿಬಂದು ಇವಾಗ ಜಿಲ್ಲಾ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವುದು ನಿಮ್ಮ ಹುಟ್ಟೂರು ಮತ್ತು ಕಲಿತ ವಿದ್ಯಾಸಂಸ್ಥೆಗೆ ಅತೀ ದೊಡ್ಡ ಗೌರವ ಎಂದು ಭಾವಿಸಿ ತಮ್ಮನ್ನು ಈ ಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ. ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಮತ್ತು ಆಯುರಾರೋಗ್ಯ ದೈವ ದೇವರುಗಳು ದಯಪಾಲಿಸಲಿ ಎನ್ನುವ ಪ್ರಾರ್ಥನೆ ನಮ್ಮ ಶುಭ ಹಾರೈಕೆ ನಮ್ಮದು. ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಪಾವೂರು ಹರೇಕಳ ಸ್ತ್ರೀಶಕ್ತಿ ವಿದ್ಯಾವರ್ಧಕ ಸಂಘ, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಸಿಬ್ಬಂದಿ ವರ್ಗ ಮತ್ತು ಮಕ್ಕಳು, ಶ್ರೀರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಮತ್ತು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ, ವಂದನೆಗಳು. ಧನ್ಯವಾದಗಳು ನಮ್ಮ ನೂತನ ಮೋಹಿನಿ ಟೀಚರ್ ಅವರಿಗೆ. ಇದೀಗ ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಎಂದು ವಿನಂತಿ ಮಾಡ್ತೇವೆ. ನಮ್ಮ ಅಧ್ಯಕ್ಷರಾದ ಕೆ ನಾಳು ಅವರು ಶಾಲು ಹೊದಿಸಿ. ಹಾಗೆ ನಮ್ಮ ಮೋಹಿನಿ ಟೀಚರ್ ಅವರಿಗೆ ಹಾರವನ್ನು ಅರ್ಪಣೆ ಮಾಡೋದರೊಂದಿಗೆ ಸಮಾರಂಭದ ಅಧ್ಯಕ್ಷರಾದ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು ಫಲವಸ್ತುವನ್ನು ನೀಡಿ ಪೇಟವನ್ನು ತೊಟ್ಟು ನಮ್ಮ ಕಾರ್ಯದರ್ಶಿಗಳಾಗಿರುವಂಥ ರಾಜಕುಮಾರ್ ಶೆಟ್ಟಿ ಅವರು ಫಲವಸ್ತುವನ್ನು ನೀಡಿ ಸಂಚಾಲಕರಾದ ಕಳಂಜ ಸೋಮಶೇಖರ್ ಚೌಟ್ರ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ನಮ್ಮ ರವೀಂದ್ರ ಮಾಷ ಅವರು ಸನ್ಮಾನ ಪತ್ರವನ್ನು ನೀಡಬೇಕು. ಎಡ್ವರ್ಡ್ ಮಥೈಸ್ ಅವರು
ನಮ್ಮ ವಿದ್ಯಾಸಂಸ್ಥೆಯ ಈ ಒಂದು ಗೌರವವನ್ನು ಸ್ವೀಕರಿಸಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಬೇಕು, ಶುಭ ಹಾರೈಕೆಯನ್ನು ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರಲ್ಲಿ ವಿನಂತಿ ಮಾಡ್ತೇವೆ. ನಾನು ಓದ್ತಾ ಇರುವಂಥ ಸಂದರ್ಭದಲ್ಲೇ ಈ ಶಾಲೆಗೆ ಅಧ್ಯಾಪಕರಾಗಿ ಜಾಯಿನ್ ಆಗಿ ನಂತರ ಇಲ್ಲೇ ಮುಖ್ಯೋಪಾಧ್ಯಾಯರಾಗಿ ಅದೇ ರೀತಿಯಲ್ಲಿ ಇವತ್ತು ವಿದ್ಯಾರ್ಥಿ ಬಗ್ಗೆ ಹೆಮ್ಮೆಯಿಂದ, ಅದು ಸ್ವಲ್ಪ ಅಧಿಕ ಅನ್ನುವಂಥ ರೀತಿ ಹೆಚ್ಚು ಅನ್ನುವ ರೀತಿಯಲ್ಲೇ ಮಾತಾಡಿರುವಂತಹ, ಅಷ್ಟು ಸಾಧನೆ ಇಲ್ಲದಿದ್ದರೂ ಅದನ್ನು ಒಂಥರ ಗೌರವದಿಂದ ಮಾತಾಡಿರುವಂತಹ ನೆಚ್ಚಿನ ಶಿಕ್ಷಕರಾಗಿರುವಂತಹ ಶ್ರೀ ಕೆ ರವೀಂದ್ರ ರೈ ಅವರೇ, ವೇದಿಕೆಯಲ್ಲಿರುವಂತಹ ಎಡ್ವರ್ಡ್ ಮಾತಾಯಸ್ ಡಿಸೋಜ್ ಅವರವರೇ, ನನ್ನ ಅಣ್ಣನಾಗಿರುವಂತಹ ಶ್ರೀ ಕಡಿಂಜ ಸೋಮಶೇಖರ್ ಚೌಟರ್ ಅವರೇ, ಹಿರಿಯ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀಮತಿ ಉಷಾಲತರವರೇ, ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂತಹ ಶ್ರೀ ರಾಧಾಕೃಷ್ಣ ರೈ ಅವರೇ, ಶಿಕ್ಷಕ ರಕ್ಷಕ ಸಂಘ ಪ್ರಾಥಮಿಕ ಶಾಲೆ ಅಧ್ಯಕ್ಷರಾಗಿರುವಂತಹ ಶ್ರೀ ಸದಾಶಿವ ಆಚಾರ್ಯರವರೇ, ಅದೇ ರೀತಿಯಲ್ಲಿ ಶಿಕ್ಷಕ ರಕ್ಷಕ ಸಂಘ ಪ್ರೌಢಶಾಲೆ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಜನಾರ್ದನ್ ರವರೇ, ಅದೇ ರೀತಿಯಲ್ಲಿ ಇಲ್ಲಿ ನೆರೆದಿರುವಂಥ ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳೇ, ಎಲ್ಲ ವಿದ್ಯಾರ್ಥಿನಿಯರೇ, ನಿಜವಾಗ್ಲೂ ಒಂದು ರೀತಿಯಲ್ಲಿ ಖುಷಿ ಅನ್ನಿಸ್ತಾ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕಂದರೆ ಸುದೀರ್ಘ 3 ವರ್ಷಗಳ ಕಾಲ ಈ ಶಾಲೆಯಲ್ಲಿ ಓದಿ ಅದೇ ರೀತಿಯಲ್ಲಿ ಈ ಅಂಗಳದಲ್ಲಿ ಆಟ ಆಡಿ ಬೆಳೆದಿರುವಂಥದ್ದು. ಯಾಕಂದರೆ ಆ ಸಂದರ್ಭದಲ್ಲಿ ಪ್ರಾಯಶಃ ನಾವು ಪಟ್ಟಿರುವಂಥ ಖುಷಿ ಅಥವಾ ನಾವು ಪಡೆದಿರುವಂಥ ಅನುಭವ ಅದು ಮರೀಲಿಕ್ಕಾಗೋದಿಲ್ಲ. ಪ್ರಾಥಮಿಕ ಶಿಕ್ಷಣವೂ ಅಷ್ಟೇ, ಪ್ರೌಢ ಶಿಕ್ಷಣವೂ ಅಷ್ಟೇ. ಪ್ರಾಥಮಿಕ ಶಿಕ್ಷಣ ನಂದು ಮಲಾರ್ ಪದವು ಶ್ರೀ ಸೆಂಟ್ರಲ್ ಮುಸ್ಲಿಂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು 7 ವರ್ಷಗಳ ಕಾಲ ಓದಿರುವಂಥದ್ದು. ಅಲ್ಲಿಂದ ನಂತರ ಇಲ್ಲಿ ಹೈಸ್ಕೂಲಿಗೆ ನಾನು ಬಂದು ಜಾಯಿನ್ ಆಗಿರುವಂಥದ್ದು 8ನೇ ತರಗತಿಗೆ. ಪ್ರಾಯಶಃ 2 ಶಾಲೆಗಳು ಅದು ಬದುಕಿನಲ್ಲಿ ಮರೆಯಲಾಗದಂತಹ ಅನುಭವಗಳನ್ನು ಕೊಟ್ಟಿದೆ. ಅಂದರೆ ಬಾಲ್ಯದ ಅನುಭವಗಳು ಮುಖ್ಯವಾಗಿ. ಅದಕ್ಕೆ ಕಾರಣ ಆಗ ಇದ್ದಂತಹ ಶಿಕ್ಷಕರು. ನಾನು ಈಗಲೂ ಕೂಡ ಆ ಶಿಕ್ಷಕರನ್ನು ನಾನು ನೆನಪಿಸ್ಕೊಳ್ತೇನೆ. ನಾನು ಯಾವುದೇ ಶಾಲೆಗೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದ ನನ್ನ ಸಂದರ್ಭದಲ್ಲಿ ಆ ಬಾಲ್ಯದಲ್ಲಿ ಅವರು ನೀಡಿರುವಂಥ ಶಿಕ್ಷಣ ಅದು ಒಂದು ರೀತಿಯಲ್ಲಿ ತುಂಬ ಅನುಭವದಿಂದ ಕೂಡಿರುವಂತಹ ಅವರ ಪಾಠಗಳು, ಅವರ ಮಾತುಗಳು, ಅವರು ನಡೆಸ್ಕೊಂಡಿರುವಂಥ ರೀತಿ, ಮುಖ್ಯವಾಗಿ ಅದಕ್ಕಿಂತ ಮುಖ್ಯವಾಗಿ ಪಠ್ಯೇತರ ಚಟುವಟಿಕೆಗಳು. ಬರೀ ಶಾಲೆಯ ಪಠ್ಯಕ್ಕೆ ನಮ್ಮನ್ನು ಸೀಮಿತಗೊಳಿಸಿಲ್ಲ, ಕಟ್ಟಿ ಹಾಕಿಲ್ಲ. ಆಟೋಟ ಸ್ಪರ್ಧೆಗಳಿರ್ಬೋದು, ಬೇರೆ ಬೇರೆ ಸ್ಪರ್ಧೆಗಳಿಗೆ ಬೇರೆ ಬೇರೆ ಶಾಲೆಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದಂಥದ್ದು. ಚಿತ್ರಕಲಾ ಸ್ಪರ್ಧೆ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಇರ್ಬೋದು, ಕರ್ಕೊಂಡು ಹೋಗ್ತಾ ಇದ್ದದ್ದು. ಅದು ಪ್ರಾಯಶಃ ಒಂದು ಹಳ್ಳಿ ಶಾಲೆಗೆ ಆ ಸಂದರ್ಭದಲ್ಲಿ ಆಗಿನ ಕಾಲಕ್ಕೆ, ಅಂದರೆ ಒಂದು 35-30 ವರ್ಷಗಳ ಹಿಂದೆ ನಿಜವಾಗ್ಲೂ ವಿಶೇಷವಾಗಿರುವಂಥದ್ದು. ಆ ಶಾಲೆ ತುಂಬ ವಿಶೇಷವಾಗಿ ಈ ಶಾಲೆ ಮಕ್ಕಳನ್ನು ನಡೆಸ್ಕೊಂಡಿರುವಂಥ ಅಥವಾ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿರೋದು. ಇವತ್ತು ಸಾಕಷ್ಟು ಸ್ಪರ್ಧಾತ್ಮಕತೆ ಇದೆ, ಎಲ್ಲ ಶಾಲೆಗಳು ಕೂಡ ಕಾಂಪಿಟೇಟಿವ್ ಆಗಿ ನಡೀತಾ ಇದೆ. ಆದರೆ ಆಗ ಈ ಶಾಲೆಗೆ ಅಂಥ ಸ್ಪರ್ಧೆ ಇರಲಿಲ್ಲ. ಈ ಶಾಲೆಗಳಿಗೆ ಸುತ್ತಮುತ್ತ ಒಂದು 15-16 ಗ್ರಾಮದ ನನ್ನ ಸ್ನೇಹಿತರು ಎಲ್ಲ ನಡ್ಕೊಂಡೇ ಬರ್ತಾಯಿದ್ರು. ನಾನು ಒಂದು 4-5 ಕಿಲೋಮೀಟ್ರ್ ಕಿಲ್ಲೂರಿಂದ ಇಲ್ಲಿಗೆ ನಡ್ಕೊಂಡು ಬರ್ತಾ ಇದ್ದಂಥದ್ದು. ಅದೇ ರೀತಿಯಲ್ಲಿ ಈ ಕಡೆ ಅಂಬ್ಲಮೊಗರು ಆ ಕಡೆಯಿಂದ ಎಲ್ಲ ತುಂಬ ಜನ ಮಕ್ಕಳು ಇಲ್ಲಿ ನಡ್ಕೊಂಡೇ ಬರ್ತಾಯಿದ್ರು. ಪ್ರಾಯಶಃ ಅಷ್ಟು ಮಕ್ಕಳನ್ನು ಕೂಡ, ಅಷ್ಟು ಸುತ್ತಮುತ್ತಲಿನ ಗ್ರಾಮದ ಮಕ್ಕಳು ಇದು ಒಂದೇ ಶಾಲೆಗೆ ಬರ್ತಾಯಿದ್ರು. ಇಲ್ಲಾಂದರೆ ಮಂಗಳೂರಿಗೆ ಹೋಗಬೇಕಾಗಿತ್ತು. ಅದ್ರ ಜೊತೆಗೆ ನನಗೆ ಈಗಲೂ ಆ ಅನುಭವ ಹೇಗಿದೆ ಅಂದರೆ ಒಂದು ಹಚ್ಚ ಹಸುರಾಗಿದೆ. 30 ವರ್ಷ ಕಳೆದಿದ್ರೂ ಕೂಡ ಇವತ್ತು ಕೂಡ ಹಚ್ಚ ಹಸುರಾಗಿ ಆ ನೆನಪುಗಳು ಇವತ್ತಿಗೂ ಕೂಡ ಇದೆ. ಒಂದು ವ್ಯಕ್ತಿಯ ಜೀವನದಲ್ಲಿ ಮುಖ್ಯವಾಗಿ ಆ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ನನಗನ್ನಿಸೋದು ಅದು ತುಂಬ ಮುಖ್ಯವಾಗಿರುವಂಥದ್ದು ಅಂತ. ಅದು ಎಷ್ಟು ಗಟ್ಟಿಯಾಗಿ ನಮಗೆ ಸಿಗುತ್ತೋ ಅಷ್ಟೇ ನಮ್ಮದು ವ್ಯಕ್ತಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಹಂಗಾಗಿ ಒಂದು ಕಟ್ಟಡ ಗಟ್ಟಿಯಾಗಿ ಊರಬೇಕಿದ್ರೆ ನಾವು ಹೇಗೆ ತಳಪಾಯ ಗಟ್ಟಿ ಇರಬೇಕು, ಫೌಂಡೇಶನ್ ಗಟ್ಟಿ ಇರಬೇಕಂತ ಹೇಳ್ತೇವೋ ಅದೇ ರೀತಿಯಲ್ಲಿ ವ್ಯಕ್ತಿಯ ಬದುಕಿನಲ್ಲಿ ಶಿಕ್ಷಣದಲ್ಲಿ ಮುಖ್ಯವಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ. ಪ್ರಾಯಶಃ ಇವತ್ತಿಗೂ ಕೂಡ ನಾನು ನಿಂತು ನೋಡುವಾಗ ನನ್ನ
ಒಮ್ಮೆ ಹಿಂದಿರುಗಿ ನೋಡಿದಾಗ ನನ್ನ ಕಾಲೇಜು ಶಿಕ್ಷಣಕ್ಕಿಂತ ಈ ಪ್ರೌಢ ಶಿಕ್ಷಣ ಮತ್ತು ಪ್ರಾಥಮಿಕ ಶಿಕ್ಷಣ ತುಂಬ ಮುಖ್ಯವಾಗಿದೆ, ಅದೇ ಭದ್ರ ಬುನಾದಿ ಹಾಕಿದ್ದು ಅಂತ ನಾನು ಈಗಲೂ ಭಾವಿಸ್ತಾ ಇದ್ದೇನೆ. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಶಿಸ್ತುಬದ್ಧವಾಗಿ ಆ ಒಂದು ಬಾಲ್ಯದ ಶಿಕ್ಷಣ ಇತ್ತು. ಇಲ್ಲಿ ಅನೇಕ ತಂದೆ ತಾಯಿಯರು ತಾವೆಲ್ಲ ಸೇರ್ಕೊಂಡಿದ್ದೀರಾ, ತುಂಬ ಜನ ಇದ್ದೀರಾ. ನನ್ನ ತಂದೆ ಒಂದು ಮಾತು ಹೇಳ್ತಾ ಇದ್ರು, ಕೃಷಿಕ, ಸಾಮಾನ್ಯ ಕುಟುಂಬದಿಂದ ಬಂದಂಥ ಹೆಣ್ಣುಮಗಳು ನಾನು. ಪ್ರಾಯಶಃ ಈ ಒಂದು ಹಂತಕ್ಕೆ ಬರಬೇಕಿದ್ರೆ ನನ್ನ ತಂದೆ ತಾಯಿಯರ ಒಂದು ದೃಢ ನಿರ್ಧಾರ ಅಥವಾ ಹೆಣ್ಣು ಮಕ್ಕಳಾದರೂ ಕೂಡ ಓದಿಸಬೇಕು ಅಂತ ಅವರಲ್ಲಿದ್ದಂಥ ಒಂದು ಯೋಚನೆ ಅಥವಾ ಚಿಂತನೆ, ಅದು ಈ ಹಂತಕ್ಕೆ ತಂದು ನಿಲ್ಲಿಸಿದೆ ಅಂತ ನಾನು ಭಾವಿಸ್ತೇನೆ. ನನ್ನ ತಂದೆ ಒಂದೇ ಹೇಳ್ತಾ ಇದ್ದದ್ದು, ಯಾವತ್ತಿಗೂ ಕೂಡ ನಾನು ನಿಮಗೆ ಯಾವುದೇ ಆಸ್ತಿ ಕೊಡುತ್ತೇನೆ ಅಂತ ನಾನು ಹೇಳಲ್ಲ, ಆದರೆ ನಿಮಗೆ ಶಿಕ್ಷಣ ಕೊಡ್ತೇನೆ, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು, ಅದು ಓದಿಸ್ತೇನೆ, ಎಷ್ಟು ಓದಿಸ್ತೀರಾ ಅಷ್ಟು ಓದಿಸ್ತೇನೆ, ಅಷ್ಟು ಮಾತ್ರ ನಾನು ಮಾಡೋದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಹಾಗಾಗಿ ಪ್ರಾಯಶಃ ನಾವು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಕೊಟ್ಟರೆ, ಎಲ್ಲರೂ ಹೇಳುವಂಥ ಮಾತು, ವಿದ್ಯಾಭ್ಯಾಸ ಶಿಕ್ಷಣವನ್ನು ಯಾರಿಂದಲೂ ಕಸಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಬೇರೆ ಯಾವುದೇ ಆಸ್ತಿ ನಮ್ಮಿಂದ ಕರಗಿ ಹೋಗ್ಬೋದು, ನಮ್ಮಿಂದ ದೂರ ಸರಿಬೋದು, ಆದರೆ ಶಿಕ್ಷಣ ಯಾವತ್ತೂ ಕೂಡ ಯಾರೂ ಕೂಡ ಅದನ್ನು ಕಸಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇಲ್ಲಿ ಎಲ್ಲ ತಂದೆ ತಾಯಿಗಳು, ಅದು ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಆ ತಾರತಮ್ಯ ಅಥವಾ ವ್ಯತ್ಯಾಸ ನೋಡ್ಕೊಳ್ಳದೆ ಮಕ್ಕಳನ್ನು ಓದಿಸುವಂಥದ್ದು, ಆ ಮಕ್ಕಳನ್ನು ಅವರ ಕಾಲ ಮೇಲೆ ನಿಲ್ಲುವ ಹಾಗೆ ಮಾಡುವಂಥದ್ದು, ಅದು ಇವತ್ತಿನ ಪ್ರಸ್ತುತ ದಿನದ ಅಗತ್ಯ ಕೂಡ ಆಗಿದೆ. ಪ್ರಾಯಶಃ ಇಲ್ಲಿ ಈ ವಿದ್ಯಾಸಂಸ್ಥೆ ಇದ್ದದ್ರಿಂದಾಗಿ SLC ತನಕ ಓದದ ಹೆಣ್ಮಕ್ಳು ಇಲ್ಲ ಅಂತ ಸುತ್ತಮುತ್ತಲಿನ ಹಂತದಲ್ಲಿ. ಇವತ್ತಿಗೂ ಕೂಡ ನಾವು ಬೇರೆ ಕಡೆ ನನ್ನ ಕಚೇರಿಗೆ ಬರ್ತಾರೆ, ಸಾಕಷ್ಟು ಹೆಣ್ಮಕ್ಳು ಓದಿರುವುದಿಲ್ಲ. ಅವರು ಬರ್ತಾ ಇರುವಾಗ ಅವರು ಮಾತಾಡೋದು ಓದಿಲ್ಲ ಅಂತ ಹೇಳ್ತಾರೆ, ನಾವು ಏನೂ ಓದಿಲ್ಲ ಅಂತ. ಅದರಿಂದಾಗಿ ಈ ಒಂದು ವ್ಯಾಪ್ತಿಯಲ್ಲಿ ಏನಾಗಿದೆ, ಈ ಒಂದು ಶಿಕ್ಷಣ ಸಂಸ್ಥೆ ನಮ್ಮ ಹಿಂದೆ ಹಿರಿಯರು ಮಾಡಿರುವಂಥದ್ದು ತುಂಬ ದೂರದೃಷ್ಟಿ ಇಟ್ಕೊಂಡು, ನನ್ನ ತಂದೆ ಆಗ ಹೇಳ್ತಾ ಇದ್ರು, ಈ ಶಿಕ್ಷಣ ಸಂಸ್ಥೆ ಮುಖ್ಯವಾಗಿ ಬರುವುದಕ್ಕೆ ಮುಖ್ಯ ಕಾರಣ ಇಲ್ಲಿ ಸುತ್ತಮುತ್ತ ಹೆಣ್ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ರೀತಿ ಹೆಣ್ಮಕ್ಳನ್ನು ಯಾರೂ ಶಾಲೆಗೆ ಕಳಿಸ್ತಾ ಇದ್ರು, ಗಂಡು ಮಕ್ಕಳು ಮಂಗಳೂರು ಆ ಕಡೆ ಎಲ್ಲ ಬೇರೆ ಬೇರೆ ಸಿಟಿ ಒಳಗಡೆ ಹೋದರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಕಳಿಸೋಕ್ಕಾಗ್ತಾ ಇರಲಿಲ್ಲ. ಆ ಉದ್ದೇಶಕ್ಕೆ ಇಲ್ಲಿ ಒಂದು ಪ್ರೌಢಶಾಲೆ ಬೇಕು, ಹೆಣ್ಮಕ್ಕಳನ್ನು ಇಲ್ಲಿ ಓದಿಸಬೇಕು ಅನ್ನೋಂಥ ಉದ್ದೇಶಕ್ಕೇ ಈ ರಾಮಕೃಷ್ಣ ಪ್ರೌಢಶಾಲೆಯನ್ನು ತೆರೆದಿರುವಂಥದ್ದು ಅನ್ನೋದನ್ನು ತಂದೆ ಹೇಳ್ತಾ ಇದ್ರು ನನಗೆ ಬಾಲ್ಯದಲ್ಲಿ. ಅದರಿಂದಾಗಿ ಒಂದು ರೀತಿಯಲ್ಲಿ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ಹೆಣ್ಣು ಮಕ್ಕಳು 10ನೇ ಕ್ಲಾಸ್ ತನಕ ಎಲ್ಲರೂ ಕೂಡ ಓದಿರುವವರೇ. ನಂತರದ್ದು ಅನುಕೂಲ ಇರೋರು ಹೋಗ್ತಾ ಇದ್ರು ಅಥವಾ ಅಲ್ಲಿಗೆ ನಿಲ್ತಾ ಇತ್ತು. ಅದರಿಂದಾಗಿ ಒಂದು ರೀತಿಯಲ್ಲಿ ಸುಮಾರು 50-55 ವರ್ಷಗಳನ್ನು ಕಳೆದಿರುವಂಥ ವಿದ್ಯಾಸಂಸ್ಥೆ ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಒಂದು ಶಿಕ್ಷಣ ಸಂಸ್ಥೆ ಇದು. ಅದರಿಂದಾಗಿ ಇಲ್ಲಿ ತಂದೆ ತಾಯಿಯರು ಇರುವಂಥವರು, ಸುತ್ತಮುತ್ತಲಿನ ಭಾಗದವರು, ಯಾವುದೇ ಸಂಸ್ಥೆ ಯಾವ ಭಾಷೆಯಲ್ಲಿ ಶಿಕ್ಷಣ ಕೊಡುತ್ತೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಅದು ಇಂಗ್ಲೀಷ್ ಬೇಕು ಅಥವಾ ಕನ್ನಡ ಬೇಕು ಅಂತ. ಆ ವಿದ್ಯಾಸಂಸ್ಥೆ ಎಷ್ಟು ಸತ್ವಯುತವಾದ ಶಿಕ್ಷಣವನ್ನು ಕೊಡ್ತದೆ, ಎಷ್ಟು ಭದ್ರ ಒಂದು ಬುನಾದಿಯನ್ನು ಹಾಕುತ್ತೆ ಅಂತ ನಾವು ನೋಡಬೇಕಾಗತ್ತೆ. ಅದು ತುಂಬ ಮುಖ್ಯ. ಯಾವುದೇ ಶಾಲೆಗೆ ಸೇರಿಸುವಾಗ ಇಂಗ್ಲೀಷಲ್ಲಿ ಪಾಠ ಮಾಡ್ತಾರೆ ಅಥವಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅನ್ನುವಂಥದ್ದು ಯಾವುದೇ ಭಾಷೆ ಮಕ್ಕಳಿಗೆ ಕಷ್ಟ ಆಗೋದಿಲ್ಲ. ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು. ಸುಮಾರು 10ನೇ ತರಗತಿ ತನಕ ಯಾವುದೇ ಭಾಷೆಯ ಒಂದು ಅವರಿಗೆ ಹಿಡಿತ ಚೆನ್ನಾಗೇ ಸಿಗುತ್ತೆ. ಅದು ಯಾವ ಭಾಷೆ ಆದರೂ ಬೇಗ ಅವರು ಕಲ್ತ್ಕೊಂಡು ಬಿಡ್ತಾರೆ. ಆದರೆ ಅದು ಮುಖ್ಯ ಅಲ್ಲ. ಆ ಶಾಲೆ ಯಾವ ರೀತಿಯ ಶಿಕ್ಷಣವನ್ನು ಕೊಡುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಅದರಿಂದಾಗಿ ಈ ಒಂದು ಶಾಲೆ ಅತ್ಯುತ್ತಮವಾಗಿ, ಅದು ಪ್ರಾಯಶಃ ಯಾವುದೇ ಒಂದು ಪ್ರತಿಷ್ಠಿತವಾದಂಥ ಖಾಸಗಿ ಶಾಲೆ ಕೊಡಲಾಗದ ಮಟ್ಟಿಗೆ ಅದಕ್ಕಿಂತ ಉನ್ನತವಾದ ಒಂದು ಶಿಕ್ಷಣವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಅದು ತುಂಬ ದೊಡ್ಡದು ಅಥವಾ ಅಂತ ಆ ಒಂದು ಪ್ರತಿಷ್ಠೆ ಈ ಸಂಸ್ಥೆಗೆ ಇದೆ. ಯಾಕಂದರೆ ಇಲ್ಲಿ ಬೆಳೆದಂಥ ಮಕ್ಕಳು, ನನಗೆ ನನ್ನದೇ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಾನು ಮಾತಾಡೋದಿದ್ರೂ ಕೂಡ ಇಲ್ಲಿ ಬೆಳೆದಿರುವಂಥ ಮಕ್ಕಳು ಒಂದು ಆತ್ಮವಿಶ್ವಾಸದಿಂದ, ಕಾನ್ಫಿಡೆನ್ಸಿಂದ ಮುಂದಕ್ಕೆ ಮುನ್ನುಗ್ಗೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯ ಒಂದು ಶಿಕ್ಷಣ ಇಲ್ಲಿದೆ. ಯಾಕಂದರೆ ಇಲ್ಲಿ ನಾನು ಓದಿದಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಶಿಕ್ಷಕರು ದಿ ಬೆಸ್ಟ್ ಅಂತ ಹೇಳಬೇಕು. ಆ ರೀತಿ ಶಿಕ್ಷಣವನ್ನು ಕೊಟ್ಟವರು, ಆ ರೀತಿಯವರು ಮಕ್ಕಳನ್ನು
ಯಾವುದೇ ಒಂದು ಎವರೇಜ್ ಸ್ಟೂಡೆಂಟನ್ನು ಕೂಡ ಅವರು ಬಿಡ್ತಾ ಇರಲಿಲ್ಲ. ಆ ಮಕ್ಕಳು ಮುಂದೆ ಬರೋದಕ್ಕೆ, ಬೇರೆ ಬೇರೆ ರೀತಿಯಲ್ಲಿ ಮುಂದೆ ಬರೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು. ಅಷ್ಟು ಇಂಡಿವಿಜುವಲ್ ಒಂದು ಅಟೆನ್ಷನ್, ವ್ಯಕ್ತಿಗತವಾದ ಅಟೆನ್ಷನನ್ನು ಇಲ್ಲಿ ಕೊಡ್ತಾ ಇದ್ರು. ನನಗೆ ಈಗಲೂ ನೆನಪಿದೆ, ನಮ್ಮ ರವೀಂದ್ರ ಮಾಸ್ಟರ್ ಅಂತ ಆಗ ಇಂಗ್ಲೀಷ್ ಪಾಠ ಮಾಡ್ತಾಯಿದ್ರು, ಸಮಾಜ ಪಾಠ ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ ಅವರು ನಿರರ್ಗಳವಾಗಿ ಆಗ ಮಾತಾಡ್ತಾ ಇದ್ರು. ಅದು ಎಷ್ಟು ಅಟ್ರಾಕ್ಟಿವ್ ಅಂದರೆ, ಇಲ್ಲಾಂದರೆ ನಮಗೆ ಭಾಷಣ ಕೇಳೋದಕ್ಕೆ, ಮಾತು ಕೇಳೋದಕ್ಕೆ ಆಸಕ್ತಿ ಆಗ್ತಾ ಇರಲಿಲ್ಲ. ಅದೇ ಅವರು ತುಂಬ ವಿಚಾರಪೂರ್ಣವಾಗಿ, ತುಂಬ ನಿರರ್ಗಳವಾಗಿ ಮಾತನ್ನು ಆಡ್ತಾ ಇದ್ರು. ಒಂದು ಸ್ವಾತಂತ್ರ್ಯೋತ್ಸವ ಇದ್ದರೆ ಅಥವಾ ಯಾವುದೋ ಒಂದು ಗಣರಾಜ್ಯೋತ್ಸವ ಇದ್ದರೆ ತುಂಬ ಚೆನ್ನಾಗಿ ಮಾತಾಡೋರು. ಯಾಕಂದರೆ ಆ ಮಾತುಗಳು ಅಥವಾ ಅದು ನಮಗೆ ಒಂದು ರೀತಿಯಲ್ಲಿ ಆಗಿನ ಸಂದರ್ಭಕ್ಕೆ ವಿಶೇಷ ಅನ್ನಿಸ್ತಾ ಇತ್ತು ಅವ್ರು ಹೇಳುವಂಥ ವಿಚಾರಗಳು. ಯಾಕಂದರೆ ನಮಗೆ ಅಷ್ಟು ಓದಿನ ಆಗಿನ ಸಂದರ್ಭಕ್ಕೆ ಹಿನ್ನೆಲೆ ಇರಲಿಲ್ಲ. ಅವ್ರು ತುಂಬ ತಿಳ್ಕೊಂಡಿದ್ರು ಅಂತ ಆಗ ಅನ್ನಿಸ್ತದೆ. ಯಾಕಂದರೆ ಆ ಓದು ಇಲ್ಲದಿದ್ದರೆ ಅಂಥ ಒಂದು ಸತ್ವಯುತವಾದ ಮಾತುಗಳು ಬರುವುದಕ್ಕೆ ಸಾಧ್ಯ ಇರಲಿಲ್ಲ. ಅದೇ ರೀತಿಯಲ್ಲಿ ಆಗ ಅನೇಕ ಮೇಸ್ಟ್ರುಗಳನ್ನು ನಾನು ನೆನಪಿಸ್ಕೊಳ್ಳೋದಿದ್ರೆ, ಸದಾನಂದ ಮಾಸ್ಟ್ರು ಇದ್ದರು, ಗೋಪಾಲಕೃಷ್ಣ ಮಾಸ್ಟ್ರು PT ಅತ್ಯುತ್ತಮವಾಗಿ PT ಟೀಚರ್ ಆಗಿದ್ದರು. ಅದೇ ರೀತಿಯಲ್ಲಿ ಜಯರಾಮ್ ಮಾಸ್ಟರ್ ಅಂತ ಮ್ಯಾಥ್ಸ್ ಕಲಿಸ್ತಾ ಇದ್ರು. ಎಲ್ಲರೂ ಕೂಡ ಈಗಲೂ ಕೂಡ ಅಷ್ಟು ಅವರು ನೆನಪಿನಲ್ಲಿ ಉಂಟು. ಯಾಕಂದರೆ ಅಷ್ಟು ಅತ್ಯುತ್ತಮವಾಗಿ ಒಬ್ಬೊಬ್ಬರು ಒಂದೊಂದು ವಿಶೇಷವಾದ ಗುಣಗಳನ್ನು ಇಟ್ಕೊಂಡು ಪಾಠವನ್ನು ಮಾಡ್ತಾ ಇದ್ದಂತಹ ಸಂದರ್ಭ ಅದು. ಹಾಗಾಗಿ ನನ್ನನ್ನು ಬಂದು ಮೊನ್ನೆ ಅವರು ಕರೆದಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಖುಷಿ ಆಯಿತು. ಮತ್ತು ನಾನು ಓದಿದಂಥ ಒಂದು ಸಂಸ್ಥೆಗೆ ಬರುವಂಥದ್ದು ಅದು ಇನ್ನಷ್ಟು ಖುಷಿ ಕೊಡುವಂಥ ವಿಚಾರ. ಯಾವುದೇ ಒಂದು ಹಂತಕ್ಕೆ ಹೋದರೂ ಕೂಡ ನಮ್ಮ ಹುಟ್ಟೂರು ಇರ್ಬೋದು ಅಥವಾ ನಾವು ಓದಿರುವಂಥ ಶಾಲೆ, ಅದು ಯಾವುದನ್ನು ಕೂಡ ನಾವು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದಾಗಿ ಆ ನೆನಪುಗಳನ್ನು ಮತ್ತೆ ಮರುಕಳಿಸುವಂಥದ್ದು ಅಥವಾ ಹಳೆಯ ನೆನಪುಗಳನ್ನು ಒಂದು ಪುನರುಜ್ಜೀವಗೊಳಿಸೋದಕ್ಕೆ ಈ ಒಂದು ಸಂದರ್ಭ ನನಗೆ ಅವಕಾಶ ಮಾಡಿಕೊಟ್ಟಿದೆ. ಅದರಿಂದಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲ ಹಿರಿಯರಿಗೆ, ಅದೇ ರೀತಿಯಲ್ಲಿ ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ. ಪ್ರೀತಿಪೂರ್ವಕವಾಗಿ ಹೆಮ್ಮೆಯಿಂದ ಗೌರವದಿಂದ ಇವತ್ತು ಸನ್ಮಾನ ಮಾಡಿದ್ದೀರಿ ತಮ್ಮ ಹಳೆ ವಿದ್ಯಾರ್ಥಿನಿ ಅಂತ. ಆ ಒಂದು ಸನ್ಮಾನ ಸಂತೋಷದಿಂದ ಪಡ್ಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವಕಾಶ ನೀಡಿದಂಥ ತಮಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ನಾನು ಕಲಿತ ಸಂಸ್ಥೆ, ಆ ಸಂಸ್ಥೆಯಲ್ಲಿ ಏನೆಲ್ಲ ಘಟನೆಗಳು ಆಯಿತು ಎಂಬುದನ್ನು ಮೆಲುಕು ಹಾಕೋದರೊಂದಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಅತ್ಯುತ್ತಮವಾದಂಥ ಕೆಲವೊಂದು ಮಾಹಿತಿಗಳನ್ನು, ವಿಚಾರಗಳನ್ನು ಅವರು ಕಲಿಸಿದಂಥ ಅಧ್ಯಾಪಕರಲ್ಲಿ ನೆನೆಸಿಕೊಂಡದ್ದು ನೋಡಿದರೆ ನಿಜವಾಗಿ ಇಷ್ಟು ಉನ್ನತ ಹುದ್ದೆಗೆ ಹೋದರೂ ಕೂಡ ಈ ಹಳೆಯ ಸಂಭ್ರಮಗಳನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದು. ಮತ್ತೊಂದು ಅವರು ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದಂಥ ಶಾಲೆ, ನಾವು ಪ್ರೌಢಶಾಲೆಯ ಕಲಿತದ್ದು, ಅದೆಲ್ಲವನ್ನು ಕೂಡ ಅವರಿಲ್ಲಿ ಸ್ಪಷ್ಟಪಡಿಸಿದರು ಭಾಳ ಚಂದ ರೀತಿಯಲ್ಲಿ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿವಂದನೆಗಳನ್ನ ಸಲ್ಲಿಸೋಣ. ನಮ್ಮ ವಿದ್ಯಾಸಂಸ್ಥೆಗೆ ನಾವು ಉಡುಪಿಗೆ ಹೋಗಿದ್ದಾಗ ಸಂಪೂರ್ಣ ಬ್ಯುಸಿ ಇದ್ದರು. DC ಅವರು ಯಾವ ರೀತಿ ಇರ್ತಾರೆ ಅಂತ ಗೊತ್ತುಂಟು. ನಮ್ಮ ರವೀಂದ್ರ ಮಾಸ್ಟರ್ ನಾವೆಲ್ಲ ಒಟ್ಟಿಗೆ ಹೋದಾಗ ನಮಗೆ ಬೇಗ ಒಳಗೆ ಹೋಗಲಿಕ್ಕೆ ಸಿಕ್ತು, ಹೊರಗೆ ಬರಲಿಕ್ಕೆ ಸಿಕ್ತು. ಹಾಗಾಗಿ ಅವರ ಬ್ಯುಸಿ ಶೆಡ್ಯೂಲ್ಡಲ್ಲಿ ಒತ್ತಡಗಳ ಮಧ್ಯೆ ಕೂಡ ನಾನು ಕಲಿತ ಸಂಸ್ಥೆ ಖಂಡಿತ ಬರ್ತೇನೆ ಅಂತೇಳಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದೀರಿ ಮೇಡಮ್. ನಿಮಗೆ ವಿದ್ಯಾಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಎಡ್ವರ್ಡ್ ಅವರಿದ್ದಾರೆ, ನಮ್ಮ ಮತ್ತೈಸ್ ಎಡ್ವರ್ಡ್ ಅವರು ಭಾಳ ಒಳ್ಳೆಯ ಉದ್ಯಮಿ. ನಮ್ಮ ಕಾರ್ಯಕ್ರಮದಲ್ಲಿ ಕುಳಿತಳಿಂದಲೇ ಶುಭವನ್ನು ಹಾರೈಸಿದ್ದಾರೆ ಎಡ್ವರ್ಡ್ ಅವರು. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಎಲ್ಲ ಪ್ರೈಸ್ಗಳನ್ನ ಕೊಟ್ಟಿದ್ದೆ. ಒಂದು 2 ಪ್ರೈಸ್ ಬಾಕಿ ಇದೆ. ತಂಡ ಚಾಂಪಿಯನ್ ಅಂತೇಳಿ ಸುಮಾರು 157 ಅಂಕಗಳೊಂದಿಗೆ, ಅದು ಸ್ವಚ್ಛತೆ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು, ಸ್ಪೋರ್ಟ್ಸ್ ಆಗಿರ್ಬೋದು, ಸಾಂಸ್ಕೃತಿಕ, ಸಾಹಿತ್ಯಾತ್ಮಕ, ಎಲ್ಲದರಲ್ಲಿ ಕೂಡ 4 ಟೀಮ್ ಮಾಡಿದ್ದೇವೆ. ಅದರಲ್ಲಿ ಒಂದು ಟೀಮ್ ಫಸ್ಟ್ ಬಂತು ಮಮತಾ ಪೂಜಾರಿ ತಂಡ. ಕಬಡ್ಡಿಯಲ್ಲಿ ತಮಗೆ ಗೊತ್ತಿದೆ ಮಮತಾ ಪೂಜಾರಿ ಮಾಡಿದ ಸಾಧನೆ. ಆ ತಂಡವು ಪ್ರಥಮ ಸ್ಥಾನವನ್ನು ಗಳಿಸಿದೆ. ದಯವಿಟ್ಟು ಬಂದು ಈ ಒಂದು ಪ್ರಶಸ್ತಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಸ್ವೀಕಾರ ಮಾಡಬೇಕು. ನಿಮ್ಮ ಸೌಭಾಗ್ಯ, ಜಿಲ್ಲಾಧಿಕಾರಿಗಳ ಕೈಯಲ್ಲಿ ನೀವು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ರೋಲಿಂಗ್ ಟ್ರೋಫಿಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ತಂಡದ ನಾಯಕ ಮತ್ತು ನಾಯಕಿ, ಧನ್ಯವಾದಗಳು, ಅಭಿನಂದನೆಗಳು. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಚಟುವಟಿಕೆಗಳಲ್ಲಿ ಉತ್ತಮವಾಗಿ ಭಾಗವಹಿಸಿ ಪ್ರಶಸ್ತಿಯನ್ನು ಗಳಿಸಿಕೊಂಡಿದ್ದಾರೆ. ಅಭಿನಂದನೆಗಳು. ಡೆನ್ಸಿಟಾ ಮತ್ತು ಬಾದ್ಶಾ ಅವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಕಳೆದ ವರ್ಷ 2022-23 ಸಾಲಿನ 10ನೇ ತರಗತಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ 3 ವಿದ್ಯಾರ್ಥಿಗಳು, ತಮಗೆಲ್ಲ ಗೊತ್ತಿರುವ ಹಾಗೆ 7 ಮಕ್ಕಳು ಡಿಸ್ಟಿಂಕ್ಷನ್ ಪಡೆದಿದ್ದರು. ಅದರಲ್ಲಿ ದೀಕ್ಷಾ, ರಿತೇಶ್ ಮತ್ತು ಸಿಂಚನ ಇವರುಗಳು 97
98 ಪಾಯಿಂಟ್ ಚಿಲ್ಲರೆ, 97 ಮತ್ತು 96% ಪಡೆದಂತಹ ದೀಕ್ಷಾ, ರಿತೇಶ್ ಮತ್ತು ಸಿಂಚನ ಬಂದು ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು, ನಗದು ಪುರಸ್ಕಾರವನ್ನು ಸ್ವೀಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ನಮ್ಮ ಇವತ್ತಿನ ಸಭಾಧ್ಯಕ್ಷರಾಗಿರುವಂಥ ಮುರಳಿ ಮೋಹನ್ ಚುಂತಾರ್ ಅವರು ಈ ಒಂದು ನಗದು ಪುರಸ್ಕಾರವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಬೇಗ ಬರಬೇಕು ಕೊಡ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿರುವ ರಾಧಾಕೃಷ್ಣ ರಾವ್ ಅವರಿದ್ದೀರಿ, ತಮ್ಮ ಇರುವಿಕೆಯನ್ನು ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಸ್ವಾಗತ್ ಬಜಾರ್ನ ಅಬೂಬಕ್ಕರ್ ಅವರಿದ್ದೀರಿ, ನಮ್ಮ ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳಿದ್ದೀರಿ, ನಿಮ್ಮನ್ನು ಗೌರವಿಸ್ತಾ ಇದ್ದೇವೆ. ಆನಂದ ಕೆ ಅಸೇಗೋಳಿ ಅವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರದ ನಿವೃತ್ತ ಅಧ್ಯಾಪಕರು, ಮುಖ್ಯ ಉಪಾಧ್ಯಾಯರು, ತಮ್ಮ ಇರುವಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಅತ್ಯುತ್ತಮ ವಿದ್ಯಾರ್ಥಿನಿ ಸುಶಾಂತ್ ಮತ್ತು ಸಮೃದ್ಧಿ, ಈ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲರೂ ಅತ್ಯುತ್ತಮವೇ, ಅದರಲ್ಲಿ ಕೂಡ ಉತ್ತಮ ಅಂದರೆ ಶಿಸ್ತು ಪಾಲನೆ, ಸಮಯ ಪ್ರಜ್ಞೆ, ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ತೊಡಗಿಸಿಕೊಂಡು ವಿದ್ಯಾಸಂಸ್ಥೆಯಲ್ಲಿ ಅತ್ಯುತ್ತಮ ವಿದ್ಯಾರ್ಥಿಯಾಗಿ ಮೂಡಿಬಂದ ಸುಶಾಂತ್ ಮತ್ತು ಸಮೃದ್ಧಿ ಇವರಿಗೆ ಪ್ರಶಸ್ತಿ. ಅತ್ಯುತ್ತಮ ಸ್ವಯಂ ಸೇವಕ ಪ್ರಶಸ್ತಿಯನ್ನು ಗಳಿಸಿದವರು ಮೊಹಮ್ಮದ್ ಹಾರಿಸ್ ಮತ್ತು ಮೊಹಮ್ಮದ್ ಆರಿಫುಲ್ಲಾ. ಎಡ್ವರ್ಡ್ ಮತಾಯಿಸ್ ಅವರು ಈ ಒಂದು ಬಹುಮಾನವನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಎಡ್ವರ್ಡ್ ಮತಾಯಿಸ್ ಡಿಸೋಜಾ ಕಲ್ಲಾಯಿ ಇವರು ಬೇಗ ಬರಬೇಕು. ಮೊಹಮ್ಮದ್ ಹಾರಿಸ್, ಮೊಹಮ್ಮದ್ ಆರಿಫುಲ್ಲಾ. ಬಹಳ ತುಂಟಾಟದ ಹುಡುಗರು, ಅದು ತುಂಟಾಟ ಅಂದರೆ ಸ್ವಲ್ಪ ಅಲ್ಲ, ಆದರೂ ಕೂಡ ಒಂದು ಕೆಲಸ ಕೊಟ್ಟರೆ ಬಹಳ ನೀಟಾಗಿ ಅಚ್ಚುಕಟ್ಟಾಗಿ, ಅದು ರಾತ್ರಿ ಆದರೂ ಗೊತ್ತಾಗುವುದಿಲ್ಲ, ಅಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವವರು 15 ಮಂದಿ, ಅದರಲ್ಲಿ ಇಬ್ಬರು ದಿ ಬೆಸ್ಟ್, 2 ಮಕ್ಕಳು. ಮೊಹಮ್ಮದ್ ಹಾರಿಸಿಗೆ ಒಂದು ಚಪ್ಪಾಳೆ ಬರಲಿ, ಮೊಹಮ್ಮದ್ ಆರಿಫುಲ್ಲಾ ಅವರಿಗೆ ಒಂದು ಚಪ್ಪಾಳೆ ಬರಲಿ. ಈಗ ಬಂದಿದ್ದೇವೆ. ಧನ್ಯವಾದ ಕಾರ್ಯಕ್ರಮಕ್ಕಿಂತ ಮೊದಲು ದಯವಿಟ್ಟು ಪತ್ರಿಕಾ ಬಂಧುಗಳು ನಮ್ಮೊಂದಿಗಿದ್ದಾರೆ. ಸತೀಶ್ ಅವರು ಹೋದ್ರ ಇದ್ರಲ್ಲ, ದಯವಿಟ್ಟು ಇದ್ದಾರೆ. ಹಾಂ ಸರಿ, ಒಂದು ಅನ್ಸರಿ ನೋಲಿ ಅವರು ದಯವಿಟ್ಟು ಬರಬೇಕು, ನಮ್ಮ ಕಿರು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಹೊಸಕೊರಲ್ನ ವಿದ್ಯಾಧರನ ಕೂಡ ಬರಬೇಕು, ಹಾಗೆ ಸತೀಶ್ ಕೊನಾಜಿ ಅವರು ಕೂಡ ಆಗಮಿಸಬೇಕು ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕೆ ನಾಳ್ವ ಅವರು ಈ ಒಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಮುಂದಕ್ಕೆ ನಮ್ಮ ರವೀಂದ್ರ ಮಾಸ್ಟರ್ ಅವರು ನೀಡಿ ಗೌರವಿಸಬೇಕು ಸತೀಶ್ ಕೊನಾಜಿ ಅವರಿಗೆ ಅಂತೇಳಿ ವಿನಂತಿ. ಬಂಧುಗಳೇ, ಈಗಾಗಲೇ ಹೇಳಿದಾಗೆ ಕಡೆಯ ಹಂತಕ್ಕೆ ಬಂದಿದ್ದೇವೆ, ಅದು ಅಧ್ಯಕ್ಷೀಯ ಭಾಷಣ. ಚಿಕ್ಕದಾಗಿ ನಡೆಯಿತು, ತುಂಬ ಮಂದಿ ಅತಿಥಿಗಳು ಇರಲಿಲ್ಲ, 2 ಮಂದಿ ಮಾತನಾಡಿದ್ದು, ದೊಡ್ಡ ಅದೇನು ಭಾಷಣ ಇಲ್ಲಿ ಆಗಲಿಲ್ಲ. ಆದರೂ ಕೂಡ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು ಕೇವಲ ವೈದ್ಯಕೀಯ ಕ್ಷೇತ್ರ ಮಾತ್ರ ಅಲ್ಲ, ಅವರು ಗೃಹ ರಕ್ಷಕ ದಳದ ಜಿಲ್ಲಾ ಅಧ್ಯಕ್ಷರು, ಇದು ಕಮಾಂಡೆಂಟ್ ಆಗಿದ್ದಾರೆ. ಆದರೆ ವಿಶೇಷತೆ ಏನು ಅಂತ ಹೇಳಿದರೆ, ಈ ಹೊಸಕೊರಲ್ ಚಾನೆಲ್ ಮುಖೇನ ಹಲವಾರು ಕಾರ್ಯಕ್ರಮಗಳನ್ನ ಬಹಳ ಅಚ್ಚುಕಟ್ಟಾಗಿ ಮಾಹಿತಿಯನ್ನು ಬೇರೆ ಬೇರೆ ಶಿಬಿರದಲ್ಲಿ ಯಾವ ವಿಚಾರ ಕೊಟ್ಟರು ಕೂಡ ಅತ್ಯುತ್ತಮವಾಗಿ ಮಾತಾಡಬಲ್ಲ, ತಿಳಿದು ಮಾತಾಡಬಲ್ಲ, ಒಳ್ಳೆಯ ವಿಚಾರ ಜ್ಞಾನ ಉಳ್ಳಂಥ ಒಬ್ಬ ವೈದ್ಯರು ಅಂತ ಹೇಳಿದರೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರು. ಜೋರ ಚಪ್ಪಾಳೆ ತಟ್ಟಬೇಕು. ಅದಕ್ಕಿಂತಲೂ ಮುಖ್ಯವಾಗಿ ಲೇಖನಗಳು, ಅವರ 28 ವೈದ್ಯಕೀಯ ಬಗ್ಗೆ ಲೇಖನಗಳು ನನಗೆ ಗೊತ್ತಿರಲಿಲ್ಲ. ಅಂತಹ ಸಾಹಿತಿಗಳು ಕೂಡ ಮುರಳಿ ಮೋಹನ್ ಚುಂತಾರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಕರೆಗೊಟ್ಟಾಗ ಅವರು ಅವಾಗ ಆಸ್ಪತ್ರೆಯಲ್ಲಿ ಅವರ ಕ್ಲಿನಿಕಲ್ಲಿ ಇದ್ದರು. ಆದರೂ ಕೂಡ ಖಂಡಿತ ಮತ್ತೆ ಫೋನ್ ತೆಗೆದು ಮತ್ತೆ ಫೋನ್ ಮಾಡಿ ಖಂಡಿತ ನಾನು ಬರ್ತೇನೆ, ಇಂಥ ಕಾರ್ಯಕ್ರಮಕ್ಕೆ ನಿಜವಾಗಿ ಬರ್ತೇನೆ, ನಾನು ಸಮಯಕ್ಕೆ ಮಾತ್ರ ಹೋಗಬೇಕು ಅಂತ ಹೇಳಿದರು. ಇಷ್ಟೊತ್ತು ನಮ್ಮೊಂದಿಗೆ ಇದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಸಭಾಧ್ಯಕ್ಷೀಯ ನುಡಿಗಳನ್ನಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ನನಗೆ 10 ದಿವಸಗಳ ಹಿಂದೆ ತ್ಯಾಗಂ ಸರ್ ಅವರು ಫೋನ್ ಮಾಡಿ ಬರಬೇಕು ಅಂತ ಹೇಳಿದರು. ನಾನು ಹೇಳಿದೆ, ನಾನು ಈ ಊರಿಗೆ ಅಪರಿಚಿತ, ನಾನು ಈ ಶಾಲೆಯಲ್ಲಿ ಕಲ್ತವನಲ್ಲ, ಯಾವ ಉದ್ದೇಶಕ್ಕಾಗಿ ನನ್ನನ್ನು ಕರಿತಾ ಇದ್ದೀರಾ? ನಾನು ನನ್ನ ಪಾಡಿಗೆ ದೂರದ ಮಂಜೇಶ್ವರದಲ್ಲಿ ದಂತವೈದ್ಯ, ಹಲ್ಲು ಕಿತ್ತು ಬದುಕನ್ನು ಕಟ್ಟಿಕೊಳ್ಳುವಂಥ ಒಬ್ಬ ವೈದ್ಯ, ನನ್ನನ್ನು ಯಾಕೆ ಕರಿತೀರಿ ಮಾರಾಯರೆ ಅಂತ ಹೇಳಿದೆ. ನಾನು ಬರುವುದಿಲ್ಲ ಅಂತೇಳಿ. ಮತ್ತೆ ಯಾರು ಗೆಸ್ಟ್ ಇದ್ದಾರೆ ಅಂತ ಕೇಳಿದಾಗ ಜಿಲ್ಲಾಧಿಕಾರಿ ಅವರಿದ್ದಾರೆ ಅಂತೇಳಿ. ಸೊ ಹಳೆ ವಿದ್ಯಾರ್ಥಿ ಜಿಲ್ಲಾಧಿಕಾರಿಯವರ ಪಕ್ಕದಲ್ಲಿ ಕೂರ್ಬೋದು ಅಂತ ಹೇಳೋದು ನನ್ನ ಸೌಭಾಗ್ಯ ಅಂತೇಳಿ ನಾನು ಬಂದಿದ್ದೇನೆ. ನಾನು ಜಾಸ್ತಿ ಮಾತನಾಡುವುದಿಲ್ಲ, 2 ಸಣ್ಣ ಕಥೆಗಳು. ಮಕ್ಕಳಿದ್ದಾರೆ ಪಾಪ, ಅವರಿಗೆ ನಾವು ಮಾತಾಡಿದರೆ ಭಾಷಣ ಕೇಳಲಿಕ್ಕೆ ಬಂದಿಲ್ಲ ಅವರು. ನಾನು ಸರ್ಕಾರಿ ಶಾಲೆಯಲ್ಲಿ ಕಲಿತ ಏಕೋಪಾಧ್ಯಾಯ ಶಾಲೆ, ದೂರದ ಚೊಕ್ಕಾಡಿ ಸುಳ್ಯ ತಾಲೂಕಿನ ಶೇಣಿ ಸರ್ಕಾರಿ ಶಾಲೆಯಲ್ಲಿ ಒಂದೇ
ಮಾಸ್ಟರ್ ಇದ್ದರು, ನಳಿನಿ ಟೀಚರ್ ಅಂತೇಳಿ. ಏಕೋಪಾಧ್ಯಾಯ ಶಾಲೆ, ಒಂದೇ ರೂಮಲ್ಲಿ 4 ಪಾರ್ಟಿಷನ್ ಹಾಕಿ 1, 2, 3, 4 ಕ್ಲಾಸ್ ಇತ್ತು. 1, 2 ಬಾಳೆಲೆ ಹರಡು ಅಂತೇಳಿ ನಾಯಿ ಮರಿ ತಿಂಡಿ ಬೇಕೆ ಅಂತೇಳಿ ಪದ್ಯ ಕಲಿತು GP ರಾಜರತ್ನಂ ಅವರ ಹಾಡುಗಳನ್ನು ಕಲಿತು ಸರ್ಕಾರಿ ಶಾಲೆಯಲ್ಲಿ ಕಲಿತು ಸರ್ಕಾರಿ ಕೋಟದಲ್ಲೇ BDS MDS ಪದವಿ ಮಾಡಿ ದಂತವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನನಗೆ ಸರ್ಕಾರಿ ಶಾಲೆಯ ಬಗ್ಗೆ ವಿಶೇಷವಾದ ಅಭಿಮಾನ ಇದೆ. ಈ ಮಣ್ಣಿನ ವಾಸನೆ ಕೇಳಿದಾಗ ನಮಗೆ ಎಷ್ಟು ರೋಮಾಂಚನ ಆಗ್ತಾ ಇದೆ ಅಂದರೆ, ಈಗ ನಾವು AC ರೂಮಲ್ಲಿ ಕೂತ್ಕೊಂಡು ಹಲ್ಲು ಕೀಳುವಾಗ ನಮಗೆ ಆ ಒಂದು ಥ್ರಿಲ್ ಸಿಗೋದಿಲ್ಲ. ಇಂತಹ ಸರ್ಕಾರಿ ಶಾಲೆಗಳ ಧೂಳಿನಲ್ಲಿ ನಮಗೆ ನಮ್ಮ ಬಾಲ್ಯದ ದಿನಗಳು ಮರುಕಳಿಸಿ ಬರ್ತದೆ. ನಮಗೆ ಈವಾಗಲೂ ಸತ್ಯವಾಗಿ ಹೇಳ್ತೇನೆ, ನನಗೆ ಅವಕಾಶ ಸಿಕ್ಕಿದರೆ ನಾನು ಬಹುಶಃ ಪುನಃ ಶಾಲೆಗೆ ಸೇರಲಿಕ್ಕೆ ತಯಾರಿದ್ದೇನೆ. ಈ ಬದುಕಿನ ಜಂಜಾಟಗಳು ನೋಡಿದಾಗ ಸರ್ಕಾರಿ ಶಾಲೆಗೆ ಪುನಃ ಸೇರುವ ಅಂತೇಳಿ ನನಗೆ ಆಸೆ ಆಗ್ತಾ ಇದೆ. ಇನ್ನು ಈ ಶಾಲೆಯ ಹಳೆ ವಿದ್ಯಾರ್ಥಿ ಮೇಡಮ್ ಅವರು ಬಹಳಷ್ಟು ಸಾಧನೆ ಮಾಡಿದ್ದಾರೆ. ಸಾಮಾನ್ಯ ವಿದ್ಯಾರ್ಥಿನಿಯಾಗಿ ಇವತ್ತು ಜಿಲ್ಲಾಧಿಕಾರಿಯ ಹಂತದವರೆಗೆ ಬೆಳೆದು ನಿಂತಿದ್ದಾರೆ. ಇದು ಸರ್ಕಾರಿ ಶಾಲೆಯ ಒಂದು ಭಾಗ್ಯ. ನಾನು ಸಮಾದೇಷ್ಟನಾಗಿ ಸುಮಾರು ಒಂದು 12-13 ಜಿಲ್ಲಾಧಿಕಾರಿಯವರ ಕೈ ಕೆಳಗೆ ಕೆಲಸ ಮಾಡಿದ್ದೇನೆ. ಯಾವ ರೀತಿ ಜಿಲ್ಲಾಧಿಕಾರಿಯವರು ಬಿಹೇವ್ ಮಾಡ್ತಾರೆ, ಮಾತನಾಡುತ್ತಾರೆ, ಇವರ ಮಾತು, ನಡೆ, ನುಡಿ, ವಿನಯ ಅದನ್ನೆಲ್ಲ ನೋಡಿದಾಗ, ಸಜ್ಜನಿಕೆ ನೋಡಿದಾಗ ಇವರು ಸರ್ಕಾರಿ ಕಾಲೇಜಿನಲ್ಲಿ ಕಲಿತದ್ದು ಖಂಡಿತವಾಗಿಯೂ ಹೌದು ಅಂತೇಳಿ ಅವರ ವಿಚಾರಗಳಿಂದ, ಅವರ ವ್ಯವಹಾರದಿಂದ ಗೊತ್ತಾಗಿದೆ. ಬಹಳ ಸಂತಸ ಆಗಿದೆ. ನಾನು 2 ಸಣ್ಣ ಕಥೆಗಳನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಒಂದು, ನಾನು ಹೆಚ್ಚಿನ ಸಂದರ್ಭಗಳಲ್ಲಿ ವಿದ್ಯಾಧರವರಿಗೆ ಗೊತ್ತು, ನಾನು ಹಲವಾರು ಬಾರಿ ಈ ಕಥೆಗಳನ್ನು ಹೇಳಿದ್ದೇನೆ. ಗಂಟೆ ರಂಗಣ್ಣ ಅಂತ ಒಂದು ಕತೆ. ಒಂದು ಹಳ್ಳಿ, ಇದೇ ಥರ ಒಂದು ಹಳ್ಳಿ, ಸಣ್ಣ ಹಳ್ಳಿ, ಶಾಲೆ ಇದೆ, ಒಂದು ಸರ್ಕಾರಿ ಶಾಲೆ, ಒಂದು ದೇವಸ್ಥಾನ, ಒಂದು ಚರ್ಚು, ಒಂದು ಮಸೀದಿ. ಈ ದೇವಸ್ಥಾನದಲ್ಲಿ ದಿನದ 3 ಹೊತ್ತು ಪೂಜೆ ನಡೀತಾ ಇರ್ತದೆ. ಸೊ ನಮ್ಮಲ್ಲಿ ದೇವಸ್ಥಾನದಲ್ಲಿ ಪೂಜೆ ಆಗುವಾಗ ಗಂಟೆ ಬಾರಿಸಬೇಕು. ನಮ್ಮ ರಂಗಣ್ಣ 3ನೇ ಕ್ಲಾಸ್ನಲ್ಲಿ ಫೇಲ್ ಆದವನು. ಮಾಡಲಿಕ್ಕೆ ಕೆಲಸ ಏನು, ದೇವಸ್ಥಾನದಲ್ಲಿ 3 ಹೊತ್ತು ಪೂಜೆ ಆದಾಗ ಗಂಟೆ ಬಾರಿಸೋದು ಅವನ ಕೆಲಸ. ಅತ್ಯಂತ ಪ್ರಾಮಾಣಿಕವಾಗಿ, ನಿಯತ್ತಾಗಿ, ಶ್ರದ್ಧೆಯಿಂದ 3 ಹೊತ್ತು ಗಂಟೆ ಬಾರಿಸ್ತಾ ಇದ್ದ. ಅವನನ್ನು ಗಂಟೆ ರಂಗಣ್ಣ ಅಂತ ಎಲ್ಲರೂ ಪ್ರೀತಿಯಿಂದ ಕರೀತಾ ಇದ್ದರು. ಕ್ರಮೇಣ ವ್ಯಾಪಾರೀಕರಣ ಆದ ಹಾಗೆ ಹಳ್ಳಿನೂ ಬೆಳೆಯಿತು. 4-6 ಶಾಲೆಗಳು ಬಂದವು, 4-6 ದೇವಸ್ಥಾನಗಳು ಬಂದವು. ದೇವಸ್ಥಾನಕ್ಕೆ ಟ್ರಸ್ಟಿಗಳು ನೇಮಕಗಳಾಯಿತು. ದೇವಸ್ಥಾನಕ್ಕೆ ಬರುವಂಥ, ನಾನು ದೇವಸ್ಥಾನ ಅಂದರೆ ಒಂದು ಧರ್ಮದ ಬಗ್ಗೆ ಹೇಳ್ತಾ ಇಲ್ಲ, ಅದು ಚರ್ಚು ಇರ್ಬೋದು, ಮಸೀದಿಯೂ ಇರ್ಬೋದು, ದಯವಿಟ್ಟು ಆ ಅರ್ಥದಲ್ಲಿ ತೆಗೆದುಕೊಳ್ಬೇಡಿ. ಸರ್ಕಾರ ಏನು ಮಾಡ್ತು, ಜನ ಜಾಸ್ತಿ ಬಂದ ಹಾಗೆ ಅಲ್ಲಿ ವಿದೇಶಿಗರು ಸಹ ದೇವಸ್ಥಾನಕ್ಕೆ ಬಂದಾಗ ರಂಗಣ್ಣನಿಗೆ ಹೇಳ್ತೀನಿ, ನೋಡಪ್ಪ ರಂಗಣ್ಣ, ನೀನು ಇಂಗ್ಲೀಷ್ ಕಲಿಬೇಕು. ಈ ವಿದೇಶಿ ಪ್ರವಾಸಿಗರೆಲ್ಲ ಬರುವಾಗ ಅವರನ್ನು ನೀವು ಪ್ಲೀಸ್ ಮಾಡಲಿಕ್ಕೆ ಇಂಗ್ಲೀಷ್ ಕಲಿಬೇಕು ಅಂತೇಳಿ. ರಂಗಣ್ಣನಿಗೆ ಪಾಪ 3ನೇ ಕ್ಲಾಸ್ ಫೇಲ್ ಆದವನಿಗೆ ಇಂಗ್ಲೀಷು ಸುಟ್ಟು ತಿನ್ನಲಿಕ್ಕೂ ಸಹ ಬರೋದಿಲ್ಲ. ಏನು ಮಾಡೋದು, ನೀವು ಇಂಗ್ಲೀಷ್ ಕಲೀಲಿಲ್ಲ ಅಂದರೆ ನಾವು ಬೇರೆಯವರನ್ನು ನೇಮಕ ಮಾಡ್ತೀವಿ ಅಂತೇಳಿ. ಕೊನೆಗೆ ದಾರಿ ಕಾಣದೆ ನಮ್ಮ ರಂಗಣ್ಣನನ್ನು ಕೆಲಸದಿಂದ ತೆಗೆದರು. ಆದರೆ ರಂಗಣ್ಣನಿಗೆ ದಿನ 1 ವಾರ ದೇವಸ್ಥಾನದ ಮುಂದೆ ನಿಂತು ನೋಡಿದ. 100 ಜನ ಬರ್ತಾ ಇದ್ರು, ಹೋಗ್ತಾ ಇದ್ರು. ಬಂದವರು ದೇವಸ್ಥಾನದಿಂದ ಹೊರಗೆ ಬಂದು ಒಂದು ಚಹಾ ಕುಡಿಲಿಕ್ಕೆ ಒಂದು ಅಂಗಡಿ ಇಲ್ಲ ಅಂತೇಳಿ ಅವನ ಸಾಮಾನ್ಯ ಜ್ಞಾನವನ್ನು ಬಳಸಿಕೊಂಡು ದೇವಸ್ಥಾನದ ಬೀದಿಯಲ್ಲಿ ಒಂದು ಸಣ್ಣ ಚಹಾದ ಅಂಗಡಿ ಹಾಕಿದ. ಆನಂತರ ಚಹಾದ ಅಂಗಡಿಯಲ್ಲಿ ಒಳ್ಳೆ ವ್ಯವಹಾರ ಕುದುರಿತು. ಅವನ ಮಕ್ಕಳು 2 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ. ಅದೇ ಸರ್ಕಾರಿ ಶಾಲೆಯಲ್ಲಿ ಕಲಿಸಿದ. ದೊಡ್ಡ ಪದವಿಗಳನ್ನು ಗಳಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ MBA ಮಾಡಿದರು. ಇವನ ಸಣ್ಣ ಚಹಾದ ಅಂಗಡಿ ದೊಡ್ಡ ಹೋಟ್ಲ್ ಆಯಿತು, 3 ಸ್ಟಾರ್ ಹೋಟೆಲ್ ಆಯಿತು, 5 ಸ್ಟಾರ್ ಹೋಟೆಲ್ ಆಯಿತು. ಕೊನೆಗೆ ಯಾವುದೋ ಒಂದು ಯೂನಿವರ್ಸಿಟಿ ಅವರಿಗೆ ಡಾಕ್ಟರೇಟ್ ಸಹ ಕೊಟ್ಬಿಟ್ರು. ಗಂಟೆ ರಂಗಣ್ಣ ಈಗ ಡಾಕ್ಟರ್ ರಂಗಣ್ಣ ಆಗಿಬಿಟ್ಟ. ಕೊನೆಗೆ BBC ಅವರು, ಚಾನೆಲ್ನವರು ಅವನನ್ನು ಕರೆದ್ರು ಇಂಟರ್ವ್ಯೂವಿಗೆ, ಸಂದರ್ಶನಕ್ಕೆ. ನಿಮ್ಮ ಈ ಯಶಸ್ಸಿನ ರಹಸ್ಯ ಏನು ಅಂತೇಳಿ. ಆಗ ರಂಗಣ್ಣ ಒಂದು ಮಾತು ಹೇಳಿದ, ನಾನು ಇಂಗ್ಲೀಷ್ ಕಲೀಲಿಲ್ಲ ಅಂತೇಳಿ. ಇಂಗ್ಲೀಷ್ ಕಲ್ತಿದ್ರೆ ಬಹುಶಃ ನಾನು ಗಂಟೆ ಬಾರಿಸ್ತಾನೆ ಇರಬೇಕಾಗಿತ್ತು ಅಂತೇಳಿ. ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ಇಂಗ್ಲೀಷ್ ಕಲಿಸುವುದಿಲ್ಲ, ಬದುಕಿನ ಶಿಕ್ಷಣವನ್ನು ಕಲಿಸ್ತೇವೆ, ಜೀವನದ ಶಿಕ್ಷಣವನ್ನು ಕಲಿಸ್ತೇವೆ. ಇದನ್ನು ನಾವು ನೆನಪಿಟ್ಕೊಳ್ಬೇಕು. ಇವತ್ತು ಬಹುಶಃ ವೇದಿಕೆಯಲ್ಲಿರುವಂಥ ಎಲ್ಲರೂ ಸಹ ಕನ್ನಡ ಮಾಧ್ಯಮದಲ್ಲಿ ಕಲಿತವರೇ ಇರ್ಬೋದು, ನನ್ನನ್ನು ಸೇರಿಸಿ. ಇಂಗ್ಲೀಷ್ ಮಾಧ್ಯಮದಲ್ಲಿ ಅದು ವಿಷಯ ಬಿಡಿ, ಆವಾಗ ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಇರಲಿಲ್ಲ. ಆದರೆ ಕನ್ನಡ ಮಾಧ್ಯಮ ಶಾಲೆಗಳಿಗಲ್ಲಿ ಈಗಲೂ ಸಹ ಜೀವಂತಿಕೆ ಇದೆ. ನಾವು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕನ್ನಡ ಕಲಿತರೂ ಸಹ ಇತರರ ಜೊತೆ ಸ್ಪರ್ಧೆ ಮಾಡಿ ಖಂಡಿತವಾಗಿಯೂ ಜಿಲ್ಲಾಧಿಕಾರಿಯಂತಹ ಸ್ಥಾನಕ್ಕೂ ಸಹ ತಲುಪಬಹುದು ಅಂತೇಳಿ ನಿಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ತೋರಿಸಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೇಡಮ್ ಅವರನ್ನ ಅಭಿನಂದಿಸುತ್ತಾ, ನನಗೆ ಅವಕಾಶ ನೀಡಿದ್ದಕ್ಕಾಗಿ ವಂದಿಸುತ್ತಾ,
ಕೊನೆಯದಾಗಿ ಸಂಸ್ಕಾರ ಯಾಕೆ ಬೇಕು ಅನ್ನೋದನ್ನು ಇನ್ನೊಂದು ಕಥೆಯ ಮುಖಾಂತರ ಹೇಳಿ ಮುಗಿಸ್ತೇನೆ. ತಂದೆ ಮತ್ತು ಮಗ ಹಳ್ಳಿಯಲ್ಲಿ ಗಾಳಿಪಟ ಬಾರಿಸ್ತಾ ಇದ್ರಂತೆ. ಗಾಳಿಪಟವನ್ನು ಹಾರಿಸೋದು, ಜೋರಾಗಿ ಗಾಳಿ ಬೀಸ್ತಾ ಇತ್ತು. ತಂದೆ ಚಿಕ್ಕ ಪುಟ್ಟ ಮಗು ಗಾಳಿಪಟ ಹಾರಿಸುವಾಗ ಅದಕ್ಕೆ ದಾರ ಇರುತ್ತದೆ, ಸೂತ್ರ ದಾರ ಹಿಡಿದು ಮೇಲೆ ಹೋದಾಗ ಮಗ ಚಪ್ಪಾಳೆ ತಟ್ತಾ ಇದ್ದಂತೆ ಖುಷಿಯಲ್ಲಿ, ಅಪ್ಪ ಇನ್ನೂ ಮೇಲೆ ಹೋಗಲಿ ಅಂತೇಳಿ. ಹಾಗೆ ಮೇಲೆ ಹೋದಾಗೆ ಕೊನೆಗೆ ಮಗ ಏನು ಮಾಡ್ದ, ಇನ್ನೂ ಮೇಲೆ ಹೋಗಲಿ ಅಪ್ಪ, ದಾರವನ್ನು ಕಟ್ ಮಾಡು ಅಂತೇಳಿ. ತನ್ನಿಗೆ ಅನಿಸ್ತು ಈ ಮಗನಿಗೆ ಒಂದು ಪಾಠ ಕಲಿಸಬೇಕು ಅಂತೇಳಿ ದಾರವನ್ನು ಕಟ್ ಮಾಡಿದ. ಆವಾಗ ಏನಾಯಿತು, ಗಾಳಿಪಟ ಮೇಲೆ ಹೋಗಿ ಮೇಲೆ ಹೋಯಿತು, ಆಮೇಲೆ ಕಣ್ಣಿಗೆ ಕಾಣದಷ್ಟು ದೂರ ಹೋಯಿತು. ಇದು ಯಾಕೆ ತಂದೆ ಈ ಒಂದು ಕಥೆಯಿಂದ ಒಂದು ಪಾಠವನ್ನು ಮಗನಿಗೆ ಕಲಿಸಿದ. ನೋಡು ಮಗ, ಈ ನಮ್ಮ ಜೀವನ ದಾರ ಕಡಿದ ಗಾಳಿಪಟದಂತೆ ಆಗಬಾರ್ದು. ನಾವು ನಮ್ಮ ಸಂಸ್ಕಾರ, ನಾವು ಕಲಿತ ಶಾಲೆ, ನಾವು ಕಲಿತ ಶಿಕ್ಷಕರು, ನಮ್ಮ ಹೆತ್ತವರನ್ನು ಮರಿಬಾರದು. ಮರೆತರೆ ದಾರ ಕಡಿದ ಗಾಳಿಪಟದಂತೆ ನಾವು ಎಲ್ಲೋ ಹೋಗ್ತೀವಿ. ಗುರಿ ಇಲ್ಲದ ಬದುಕು ನಮ್ಮದಾಗತ್ತೆ. ನಮ್ಮ ಜೀವನದಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಹಾಗಾದಲ್ಲಿ ನಾವು ಜೀವನದಲ್ಲಿ ಸಾಧಿಸಲಿಕ್ಕೆ ಸಾಧ್ಯ. ಅದನ್ನು ಮೇಡಮ್ ಸಾಧಿಸಿ ತೋರಿಸಿದ್ದಾರೆ. ಇನ್ನಷ್ಟು ವಿದ್ಯಾಕುಮಾರಿಗಳು ಈ ಭಾಗದಲ್ಲಿ ಕುಳಿತ ವಿದ್ಯಾರ್ಥಿಗಳಿಂದ ಹೊರಹೊಮ್ಮಲಿ ಅಂತೇಳಿ ನಾನು ಹಾರೈಸಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್. ಚಿಕ್ಕದಾಗಿ ಬಹಳ ಚೊಕ್ಕದಾಗಿ 2 ಕಥೆಗಳ ಮೂಲಕ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದಂತಹ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರಿಗೆ ಎಲ್ಲರ ಪರವಾಗಿ, ವಿದ್ಯಾಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಸರ್. ಇದೀಗ ಸರ್ವರಿಗೂ ಧನ್ಯವಾದ ಸಲ್ಲಿಸುವಂಥ ಕಾರ್ಯಕ್ರಮ. ಶ್ರೀಯುತ ಪ್ರವೀಣ್ ಇನ್ನೋಳಿ ಅವರು ದಯವಿಟ್ಟು ಬರಬೇಕು ಒಂದು ನೆನಪಿನ ಕಾಣಿಕೆಯನ್ನು ನಮ್ಮ ಮುಖ್ಯ ಅತಿಥಿಗಳಾಗಿರುವಂಥ ಮುರಳಿ ಮೋಹನ್ ಚುಂತಾರ್ ಅವರಿಂದ ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಬೆಳಗ್ಗೆಯಿಂದ ಇಷ್ಟೊತ್ತು ನಮ್ಮೊಂದಿಗೆ ಛಾಯಾಚಿತ್ರಗಾರರಾಗಿ ನಮ್ಮ ಮಿತ್ರ ಪ್ರವೀಣ್ ಇನ್ನೋಳಿ ಅವರು ಸಹಕರಿಸಿದ್ದಾರೆ. ಅವರಿಗೆ ವಿದ್ಯಾಸಂಸ್ಥೆ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದೀಗ ಧನ್ಯವಾದ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಅತಿಥಿಗಳಿಗೆ ನಮ್ಮ ಸುವರ್ಣ ಸಂಚಿಕೆಯನ್ನು ನೀಡುವಂಥ ಕಾರ್ಯಕ್ರಮ ಕೂಡ ಇರ್ತದೆ. ಒಂದು ಕಡೆ ಧನ್ಯವಾದ ಸಮರ್ಪಣೆ ಆಗ್ತದೆ, ಮತ್ತೊಂದು ಕಡೆ ಸುವರ್ಣ ಮಹೋತ್ಸವದ ಸುವರ್ಣ ಸಂಚಿಕೆಯನ್ನು ನೀಡ್ತೇವೆ. ಜಂಟಿ ಶಾಲೆಗಳ ಶಾಲಾ ವಾರ್ಷಿಕೋತ್ಸವದ ಈ ಸಂಭ್ರಮದಲ್ಲಿ ನಾವಿದ್ದೇವೆ. ಇಂದಿನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ದಕ್ಷಿಣ ಕನ್ನಡ ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆಗಿರುವಂತಹ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಇವರು ಕ್ಲಬ್ದ ಸಮಯಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಸಭೆಯನ್ನು ಚಂದ ಕಾಣಿಸಿಕೊಟ್ಟಿದ್ದಾರೆ. ಇವರಿಗೆ ನಮ್ಮ ಜಂಟಿ ಶಾಲೆಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮೆಲ್ಲರ ಹೆಮ್ಮೆಯ ಉಡುಪಿ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಡಾಕ್ಟರ್ ಕೆ ವಿದ್ಯಾಕುಮಾರಿ ಇವರು ಈ ಸಮಾರಂಭವನ್ನು ಉದ್ಘಾಟಿಸಿ ಸಭೆಯನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಇವರಿಗೂ ಕೂಡ ನಮ್ಮ ಜಂಟಿ ವಿದ್ಯಾಸಂಸ್ಥೆಗಳ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮವರೇ ಆದಂತಹ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು ಇವತ್ತು ನಮ್ಮ ಜೊತೆ ಇದ್ದು ಈ ಸಮಾರಂಭವನ್ನು ಸುಂದರಗೊಳಿಸಿದ್ದಾರೆ. ಇವರಿಗೂ ಕೂಡ ನಮ್ಮ ಜಂಟಿ ವಿದ್ಯಾಸಂಸ್ಥೆಗಳ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಹರೇಕಳದ ಉದ್ಯಮಿಯಾಗಿರುವಂತಹ ಶ್ರೀ ಎಡ್ವರ್ಡ್ ಮಥಾಯ್ಸ್ ಡಿಸೋಜ ಕಲ್ಲಾಯ್ ಇವರು ಕೂಡ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಇಂದು ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲಾ ಆಡಳಿತ ಮಂಡಳಿಯಾದಂತಹ ಪಾವೂರು ಹರೇಕಳ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಶಾಲಾ ಸಂಚಾಲಕರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಾನು ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಜಂಟಿ ಶಾಲೆಗಳ ಮುಖ್ಯೋಪಾಧ್ಯಾಯರಿಂದು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಜಂಟಿ ಶಾಲೆಗಳ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಕೂಡ ಇಬ್ಬರು ಕೂಡ ನಮ್ಮ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಈ ಸಭೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಹೊಸ ಕುರಲ್ ಮಾಧ್ಯಮದ ಶ್ರೀ ವಿದ್ಯಾಧರ್ ಅವರಿಗೆ, ಅದೇ ರೀತಿ ಅನ್ಸಾರ್ ಇನ್ನೋಳಿ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸತೀಶ್ ಕೋಣಾಜೆ ಅವರು ಕೂಡ ಇಲ್ಲಿದ್ದಾರೆ. ಇವರಿಗೂ ಕೂಡ ಪ್ರವೀಣ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಶಾಲಾ ಆಡಳಿತ ಮಂಡಳಿಗೆ ಸಂಬಂಧಿಸಿದ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಪೋಷಕರು, ಹಳೆ ವಿದ್ಯಾರ್ಥಿಗಳು, ಊರ ಪರ ಊರ ಶಾಲಾಭಿಮಾನಿಗಳು, ಅದೇ ರೀತಿ ತನು ಮನ ಧನಗಳಿಂದ ಸಹಕರಿಸಿದ ಸರ್ವರಿಗೂ ಈ ಸಮಾರಂಭದ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಕೊಡುಗೈ ದಾನಿ ಶ್ರೀ ಅಬೂಬಕರ್ ಕೂಡ ನಮ್ಮ ವೇದಿಕೆಯ ಮುಂಭಾಗದಲ್ಲಿದ್ದಾರೆ.
ಆನಂದ ಸೇಗೋಳಿ ಇವರು ಕೂಡ ಇದ್ದಾರೆ. ಇವರೆಲ್ಲ ನಮ್ಮ ಶಾಲೆಯ ಮೇಲೆ ಅಭಿಮಾನ ಇಟ್ಟು ಬಂದಿದ್ದಾರೆ. ನಿಮಗೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಒಮ್ಮೆ ಎಲ್ಲರೂ ಎದ್ದು ನಿಂತು ಒಂದು ಇವರಿಗೆ ಗೌರವ ಕೊಡುವ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಅತಿಥಿಯವರಿಗೆ ಜೋರದ ಚಪ್ಪಾಳೆಯೊಂದಿಗೆ ಇವತ್ತಿನ ಈ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈ ಗೌರವ ಉಪಸ್ಥಿತಿಯಲ್ಲಿ ತುಂಬ ಮಂದಿ ಪೋಷಕರು ವಿದ್ಯಾಕುಮಾರಿ ಮೇಡಮನ್ನು ನೋಡಬೇಕು ಅಂತೇಳಿ ಭಾಳ ಪ್ರೀತಿಯಿಂದ ಆಗಮಿಸಿದಿರಿ. ನಮ್ಮ ಹಿತೈಷಿಗಳು ತುಂಬ ಮಂದಿ ವೇದಿಕೆಯ ಮುಂಭಾಗದಲ್ಲಿ ಕೂಡ ಇದ್ದೀರಿ. ನಿಮ್ಮೆಲ್ಲರ ಇರುವಿಕೆಯನ್ನು ಬಹಳ ಗೌರವಪೂರ್ವಕ ಈ ಸಂಸ್ಥೆಯ ವತಿಯಿಂದ ಅಭಿನಂದಿಸುತ್ತಾ ಇಲ್ಲಿಗೆ ಈ ಸಭಾ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಮತ್ತು ಸಂತೋಷವನ್ನುಂಟು ಮಾಡುವ ಕಲೆಯಾಗಿದೆ. ಇದೀಗ ನಿಮ್ಮ ಮುಂದೆ ಭಕ್ತಿಗೀತೆಯೊಂದಿಗೆ ಭರತನಾಟ್ಯವನ್ನು ಪ್ರದರ್ಶನ ಮಾಡಲಿದ್ದಾರೆ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರು. ಜೋರಾದ ಕೈಚಪ್ಪಾಳೆಯ ಮೂಲಕ ಸ್ವಾಗತಿಸಿ.